ನಾನೀಗ ದೊಡ್ಡ ಶಾಪಿಂಗ್ ಮಾಲ್ ಏನಿಲ್ಲ, ನಾನಿರುವಂಥದ್ದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ. ಸೊ ಎನಿವೆ, ಇಂಥದ್ದು ಬಹಳಷ್ಟಿದೆ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ. ಬಟ್ ಇಲ್ಲಿ ಬಂದಾಗ ಬಹಳಷ್ಟು ವಿಶೇಷತೆಗಳಿವೆ. ನಮ್ಮ ಮಂಗಳೂರಿನವರಿಗೆ ಇದು ಪಕ್ಕಾ ಹೊಸತು. ವಿಶೇಷತೆ ಏನಂತ ಹೇಳಿದ್ರೆ ವಿವಿಂಗ್ ಗ್ಯಾಲರಿ ಅನ್ನೋದು ಇದೆ. ಅದು ಎಲ್ಲಿ ಅಂತ ಬಂದಾಗ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ, ಜೊತೆಗೆ ಫಾರಿನ್ ಕಂಟ್ರಿಗಳಲ್ಲಿ ನಾವು ನೋಡಿದ್ದೀವಿ. ಆಪರೇಷನ್ ಮಾಡುವಾಗ ಯಾರಾದ್ರೂ ನೋಡ್ಬೋದು. ಓಕೆ, ಇಲ್ಲಿ ಕುತ್ಕೊಳ್ಳಿ, ಒಳಗಡೆ ನೋಡ್ಬಹುದು. ಎಲ್ಲೆಲ್ಲಿ ಜೋಕ್ಲಿಗೆ ಕನ್ನಡ ಕವರ್ ಕೊಡುತ್ತೆ ಜೋಕಲ ಮೋನೆ ಈತೆಲ್ಲಿ ಒಪ್ಕೊಂಡು ಕನ್ನಡಕ್ಕೆ ಈತ ಮೊಲ್ಲ ಒಪ್ಕೊಂಡು ಇಲ್ಲಿ ನೋಡಿ. ಇದು ನಮ್ಗೆ ಕಾಣುವಂತ ಸಾರಿ ಬಿಟ್ಟ ಕಣ್ಣು ಹೋಯ್ತು. ಎಂಚಿನ ಜೋಕ್ಲಿಗೆ ಒಣಸ್ ಮಲ್ಪರ 1 ವರ್ಷದ ಒಣಸ್ ಮಲ್ಪರ ಫಸ್ಟ್ ಕಾರ್ಟೂನ್ ದಿವಡು ಮೊಬೈಲ್. ತಾವುಗಳು ಕೇಳ್ತಾ ಇರೋದು ಇಷ್ಟೇ, ಖರ್ಚಿ ತಾವು ಇಡಪೋಂಡ. ಸದ್ಯ ನಾನೀಗ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಇದರ ಒಳಗಡೆ ಇದ್ದೇನೆ. ನಾನು ಆಗ್ಲೇ ಹೇಳಿದಾಗೆ ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಕಣ್ಣಿನ ವಿಚಾರವಾಗಿ ನಾನು ಆಗ್ಲೇ 2-3 ಜನರ ಜೊತೆ ಮಾತಾಡಿದ್ದೇನೆ. ಕಣ್ಣು ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟು ಉಪಯೋಗ, ಜೊತೆಗೆ ಎಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿರೋದು ನಮ್ಗಳಿಗೆ ಗೊತ್ತಿದೆ. ಯಾಕಂದ್ರೆ ಇಡೀ ಜಗತ್ತನ್ನ ನಾವು ನೋಡುವಂಥದ್ದು ನಮ್ಮ ಈ ದೃಷ್ಟಿಕೋನದಿಂದ, ನಮ್ಮ ಒಂದು ಈ ದೃಷ್ಟಿಯಿಂದ, ಕಣ್ಣಿನಿಂದ. ಸೊ ಹಾಗಿದ್ದಾಗ ನಮ್ಮ ಮಂಗಳೂರಲ್ಲಿ ಬಹಳಷ್ಟು ಜನರ ದೃಷ್ಟಿಯನ್ನ ಮತ್ತೆ ಮರುಕಳಿಸುವಲ್ಲಿ, ಮತ್ತೆ ಅವರು ನೋಡುವಂತಹ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಾ ಇರುವಂತಹ ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಇದರ ಒಳಗಡೆ ಬಂದಿದ್ದೇನೆ. ಸೊ ಹಾಗಿದ್ದಾಗ ಮೇಡಮ್ ಅಂದ್ರೆ ಡಾಕ್ಟರ್ ಇಲ್ಲಿ ಒಳಗಡೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡಬೇಕು. ಸೊ ಹೇಗೆ ಸಾಧ್ಯ ಇದು ಮಂಗಳೂರಲ್ಲಿ ಬಹಳಷ್ಟು ಇಂತಹ ಒಂದು ಮಿರಾಕಲ್ಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಸೊ ಹೌ ಪಾಸಿಬಲ್ ಅನ್ನೋ ಪ್ರಶ್ನೆ. ಸೊ ತಮಗೂ ಕೂಡ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು. ಒಳಗಡೆ ಮೇಡಮ್ ಇದ್ದಾರೆ. ನಾನೇ ಆಗ್ಲೇ ಹೇಳಿದಾಗೆ ನಮ್ಮ ಮಂಗಳೂರಿನಲ್ಲಿ ಬಹಳಷ್ಟು ಜನರಿಗೆ ಕಣ್ಣು ಕಾಣುವಂತಹ ಅಂದ್ರೆ ಮತ್ತೆ ದೃಷ್ಟಿ ಬರುವಂತಹ ಒಂದು ಪುಣ್ಯದ ಕೆಲಸ ಆಗ್ತಾ ಇದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾಗ ಬಹಳಷ್ಟು ಜನರು ಹೇಳ್ತಾ ಇದ್ರು, ಬಹಳಷ್ಟು ನನಗೆ ಕೇಸಸ್ಗಳು ಸಿಕ್ಕಿತ್ತು, ಅಂದ್ರೆ ನಮ್ಗಳಿಗೆ ಮತ್ತೆ ಕಣ್ಣಿನ ದೃಷ್ಟಿ ಬಂದಿದೆ. ಸೊ ಹಾಗಿದ್ದಾಗ ಡಾಕ್ಟರ್ ಅಗರ್ವಾಲ್ಸ್ ಹಾಸ್ಪಿಟಲ್ ಅನ್ನೋದು ನಮ್ಮ ಮಂಗಳೂರಿಗೆ ಹೊಸತು, ನನಗೂ ಕೂಡ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿದ್ದೀನಿ. ಅಂಡ್ ನಮ್ಮ ಜೊತೆ ಮೇಡಮ್ ಅವರು ಮಾತಾಡ್ಲಿಕ್ಕೆ ಸಿಕ್ಕಿದ್ದಾರೆ ಇವತ್ತು. ಇವರು ಇಲ್ಲಿಯ ಕ್ಲಿನಿಕಲ್ ಹೆಡ್ ಡಾಕ್ಟರ್ ಅದಿತಿ ಎಸ್ ಅಲ್ವಾ ಮೇಡಮ್? ಎಸ್, ಒನ್ಸ್ ಅಗೇನ್ ವೆಲ್ಕಮ್ ಮೇಡಮ್. ಯಾಕಂದ್ರೆ ಎಸ್, ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಒಂದು ಮಂಗಳೂರಿನ ಜನತೆಗೆ, ನಮ್ಮ ಕರಾವಳಿ ಭಾಗದ ಜನರಿಗೆ ಒಂದು ಉಪಯೋಗ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ. ಯಾಕಂದ್ರೆ ಈ ದೃಷ್ಟಿ ಅನ್ನೋದು ಇಡೀ ಜಗತ್ತನ್ನ ನೋಡುವಂಥದ್ದು. ಒಂದು ಇದಿಲ್ಲ ಅಂತ ಹೇಳಿದ್ರೆ ಏನೂ ಇಲ್ಲ ಅನ್ನುವಂಥ ಭಾವನೆ. ಯಾಕಂದ್ರೆ ಮನುಷ್ಯ ಬದುಕಿದ್ದು ಏನೋ ಫೀಲ್ ಎಲ್ಲ ಕಳೆದುಕೊಂಡಂತಹ ರೀತಿಯಲ್ಲಿ. ಸೊ ಹಾಗಿದ್ದಾಗ ಈ ಡಾಕ್ಟರ್ ಅಗರ್ವಾಲ್ಸ್ ಹೌ ಅಂಡ್ ವೈ ಅನ್ನುವಂಥ ಪ್ರಶ್ನೆಗಳ ನಡುವೆ 1 ವರ್ಷ ಆಗ್ತಾ ಬಂತು ಅಂತ ಅನ್ಕೊಳ್ತೀನಿ. ಸೊ ಯಾವಾಗ ಶುರು ಆಯ್ತು ಮೇಡಮ್? ಏನ್ ಹೇಳ್ತೀರಿ? ಅಂದ್ರೆ ಮಂಗಳೂರಲ್ಲಿ ಡಾಕ್ಟರ್ ಅಗರ್ವಾಲ್ಸ್ ಬೇರೆ ಕಡೆಗಳಲ್ಲಿ ನೋಡಿದ್ದೀನಿ ನಾನು, ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಇದೆ, ಬಟ್ ಮಂಗಳೂರಲ್ಲಿ 1 ಇಯರ್ ಆಗ್ತಾ ಬಂತು ಬಹುಶಃ ಅಲ್ವಾ? ಎಕ್ಸಾಕ್ಟ್ಲಿ. ಸೊ ಆಲ್ಮೋಸ್ಟ್ 1 ಇಯರ್ ಆಗಿದೆ ಸರ್. ಲಾಸ್ಟ್ ಮೇ 2025 ಅಲ್ಲಿ ಇದು ಅಗರ್ವಾಲ್ಸ್ ಐ ಆಸ್ಪತ್ರೆಯಲ್ಲಿ ಶುರು ಆಗಿದೆ. ತಾವು ಕೂಡ ಇಲ್ಲಿ ಆದ್ರೆ? ಹೌದು, ಮಂಗಳೂರಲ್ಲಿ ದೇರಬೆಲೆ. ಓ, ದೇರಬೆಲೆ, ಇಲ್ಲೇ ಹುಟ್ಟಿ ಬೆಳೆದವರು ತಾವು? ಎಜುಕೇಶನ್ KMC ಮಣಿಪಾಲ್ MBBS MS ಎಲ್ಲ ಇಲ್ಲಿ ಆಗಿದೆ. ಸೊ 2003 ಇಂದ ನಾನು ಇಲ್ಲಿ ಇದ್ದೀನಿ. ಓಕೆ ಓಕೆ, ನಮ್ಮವರೇ, ಮಂಗಳೂರಿನವರೇ. ಓಕೆ ಓಕೆ. ಸೊ ಹಾಗಿದ್ದಾಗ ಮೇಡಮ್ ತಾವು ಏನು ಮಾಡಿದ್ರಿ? ತಮ್ಮ ಎಜುಕೇಶನ್ ಒಂದು ಹೇಳ್ಬೋದಾ? ಹೇಗೆ ನಂದು ಎಜುಕೇಶನ್? ನಾನು ಇಲ್ಲಿ MBBS ಮತ್ತೆ ನಂದು PG MS ಆಫ್ಥಲ್ಮಾಲಜಿ ಇಲ್ಲಿ KMC ಮಣಿಪಾಲ್ ಇಂದ ಆಗಿದೆ. ಸೊ ಐ ಹ್ಯಾವ್ ಪೋಸ್ಟ್ MS ನಾನು 17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನಾನು ಫೆಲೋಶಿಪ್ ಕೂಡ ಮಾಡಿದ್ದೀನಿ ಬ್ಯಾಂಗ್ಳೂರಲ್ಲಿ ಡಾಕ್ಟರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನಂದು ಫೆಲೋಶಿಪ್ ಆಗಿದೆ. ಕ್ಯಾಟ್ರಾಕ್ಟ್ ಮತ್ತೆ ಗ್ಲೋಕೋಮಾ ಸ್ಪೆಷಲಿಸ್ಟ್ ಇದ್ದೀನಿ ನಾನು. ಸೊ ಇಲ್ಲಿ ಎಲ್ಲ ಪೇಷಂಟ್ಸ್ಗೆ ಕ್ಯಾಟ್ರಾಕ್ಟ್ ಇದೆ, ಗ್ಲೋಕೋಮಾ ಇದೆ, ಅವರಿಗೆ ರಿಫ್ರಾಕ್ಟಿವ್ ಸರ್ಜರಿ, ಲ್ಯಾಸಿಕ್, ಸ್ಮೈಲ್ ಎಲ್ಲ ಬೇಕಾದ್ರೆ ನಾನು ಇಲ್ಲಿ ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ತೇನೆ. ಓಕೆ ಓಕೆ. ಈಗ ಇಲ್ಲಿ ಫೆಸಿಲಿಟೀಸ್ಗಳ ಬಗ್ಗೆ ಮಾತಾಡಿದಾಗ, ಯಾಕಂದರೆ ನಾವು ಹಾಸ್ಪಿಟಲ್ ನೋಡಿದಾಗ ಹ್ಯೂಜ್ ಇದೆ ಆ್ಯಂಡ್ ಅಟ್ಮಾಸ್ಫಿಯರ್ ಆಲ್ಸೋ ತುಂಬ ಚೆನ್ನಾಗಿದೆ. ಸೊ ಹಾಗೆ ನೋಡಿದಾಗ ಈ ಫೆಸಿಲಿಟೀಸ್ ಏನು ಹೇಳ್ತೀರಿ ಮೇಡಮ್? ಏನೆಲ್ಲ ಇದೆ ಅಲ್ಲಿ? ಸರ್, ಆಸ್ ಯು ಮಸ್ಟ್ ಹ್ಯಾವ್ ಸೀನ್ ಇಲ್ಲಿ 3 ಫ್ಲೋರ್ಸ್ ಇದೆ. ಸೊ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಡಯಾಗ್ನೋಸ್ಟಿಕ್ ಟೆಕ್ನಾಲಜೀಸ್ ಇದೆ, ಒಂದು ವೆಲ್ ವರ್ಸ್ಟ್ ಲ್ಯಾಬ್ ಇದೆ, ಫುಲ್ ಟೈಮ್ ಫ್ಲೆಬಾಟಮಿಸ್ಟ್ ಲ್ಯಾಬ್ ಟೆಕ್ನಿಷಿಯನ್ ಇರ್ತದೆ. ಅಂಡ್ 3rd ಫ್ಲೋರಲ್ಲಿ ನಂದು OT ಕಾಂಪ್ಲೆಕ್ಸ್ ಇದೆ, ಆಪರೇಷನ್ ಥಿಯೇಟರ್ ಇದೆ. ಸೊ ಇಲ್ಲಿ ಕ್ಯಾಟ್ರಾಕ್ಟ್, ಗ್ಲೋಕೋಮಾ ಸರ್ವಿಸಸ್, ಲ್ಯಾಸಿಕ್ ಎಲ್ಲ ಅವೈಲೇಬಲ್ ಇದೆ. ಮತ್ತು ಬೇರೆ ಬೇರೆ ಸರ್ವಿಸಸ್ ಇದೆ. ಸೊ ನಾನು ಪೊರೆ ಆಪರೇಷನ್ ಅಥವಾ ಕ್ಯಾಟ್ರಾಕ್ಟ್ ಆಪರೇಷನ್ ಬಗ್ಗೆ ನಾನು ಹೇಳ್ತೀನಿ. ಸೊ ಇಲ್ಲಿ ಕ್ಯಾಟ್ರಾಕ್ಟ್ ಪೇಷಂಟ್ಸ್ ಅಥವಾ ಪೊರೆ ಪೇಷಂಟ್ಸ್ ಇಲ್ಲಿ ಬರ್ತದೆ ಅಂದರೆ ನಾನಿಲ್ಲಿ 99.9% ಪೇಷಂಟ್ಸ್ಗೆ
ಫೇಕೋ ಇಮಲ್ಸಿಫಿಕೇಶನ್ ಅವ್ರ ಲೇಸರ್ ಶಸ್ತ್ರಚಿಕಿತ್ಸಾ ಮಾಡ್ತೀನಿ ಎಲ್ಲರಿಗೆ. ಸೊ ಇಲ್ಲಿ ಆಪರೇಷನ್ ಮುಂಚೆ ಎಲ್ಲ ಪೇಷಂಟ್ಸ್ಗೆ ಬ್ಲಡ್ ಟೆಸ್ಟ್, ECG ಮತ್ತೆ ಕಣ್ಣಿಗೆ ಸ್ಕ್ಯಾನ್ಸ್ ಎಲ್ಲ ಬೇಕು. ಸೊ ಒಂದೇ ರೂಫಲ್ಲಿ ಇಲ್ಲಿ ಎಲ್ಲ ಅವೈಲೇಬಲ್ ಇದೆ. ಸೊ ನನ್ನ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ವೆಲ್ ವರ್ಸ್ಡ್ ಲ್ಯಾಬ್ ಇದೆ, ಒಂದು ಲ್ಯಾಬ್ ಟೆಕ್ನಿಷಿಯನ್ ಕೂಡ ಇದೆ. ಸೊ ವಿದಿನ್ ಮ್ಯಾಟರ್ ಆಫ್ 1 hour ಎಲ್ಲ ರಿಪೋರ್ಟ್ಸ್ ಪೇಷಂಟ್ಸ್ಗೆ ಸಿಗ್ತದೆ. ಅಂಡ್ ಸ್ಟೇಟ್ ಆಫ್ ಆರ್ಟ್ ಎಲ್ಲ ಲೇಟೆಸ್ಟ್ ಮಷೀನ್ಸ್ ಇದೆ, ಡಯಾಗ್ನೋಸ್ಟಿಕ್ ಟೂಲ್ಸ್ ಇದೆ. ಸೊ ಆಪರೇಷನ್ ಮುಂಚೆ ಸ್ಕ್ಯಾನ್ಸ್ ಎಲ್ಲ ಮಾಡಬೇಕಲ್ವಾ, ಸೊ ಅದು ಎಲ್ಲ ಸ್ಕ್ಯಾನ್ಸ್ ಇಲ್ಲಿ ಇದೆ. ಸೊ ಪೇಷಂಟ್ಸ್ಗೆ ಹೊರಗಡೆ ಕಳ್ಸೋಕ್ಕೆ ಇಲ್ಲ, ಇಲ್ಲಿ ಎಲ್ಲ ಆಗ್ತದೆ. ಆ್ಯಂಡ್ ಎಲ್ಲ ಟೆಸ್ಟ್, ECG ಕೂಡ ಇಲ್ಲಿ ಇದೆ. ಆ್ಯಂಡ್ ವಿ ಹ್ಯಾವ್ ಎನ್ ಆಲ್ ಟೈಮ್ ಜನರಲ್ ಫಿಸಿಷಿಯನ್ ಅವೈಲೇಬಲ್ ಹಿಯರ್. ಅವರು ಕೂಡ ಪೇಷಂಟ್ಸ್ಗೆ ರಿಪೋರ್ಟ್ಸ್ ನೋಡಿ ಕ್ಲಿಯರೆನ್ಸ್ ಕೊಡ್ತಾರೆ. ಓಕೆ, ಪೇಷಂಟ್ ಇಸ್ ಓಕೆ ಫಿಟ್ ಫಾರ್ ಸರ್ಜರಿ, ಆ ಥರ ಒಂದು ಫಿಸಿಷಿಯನ್ ಕೂಡ ಇರ್ತದೆ. ಸೊ ಎಲ್ಲ ಟೆಸ್ಟ್, ಸ್ಕ್ಯಾನ್ಸ್, ಲ್ಯಾಬ್ ಟೆಸ್ಟ್, ECG ಆದಮೇಲೆ ಪೇಷಂಟ್ಸ್ಗೆ ಸೇಮ್ ಡೇ ಕ್ಯಾಟ್ರಾಕ್ಟ್ ಸರ್ಜರಿ ಬೇಕಾದರೆ ಅದು ಕೂಡ ಫೆಸಿಲಿಟಿ ಅವೈಲೇಬಲ್ ಇದೆ. ಈ ಕಣ್ಣು ಹೋಗುತ್ತೆ ಅಂದ್ರೆ ಕಣ್ಣು ಚೆನ್ನಾಗಿರುತ್ತೆ, ಸಡನ್ಲಿ ದೃಷ್ಟಿ ಮಂದ ಆಗುತ್ತೆ, ಕಡಿಮೆ ಆಗುತ್ತೆ ನೋಡ್ಲಿಕ್ಕೆ ಅಂತ ಬಂದು ಏನು ಕಾರಣ ಅಂತ ಹೇಳ್ತೀರಿ? ಬೇಸಿಕ್ ರೀಸನ್ ಏನು ಆಗಿರ್ಬೋದು ಸರ್? ಇದರಲ್ಲಿ ತುಂಬ ರೀಸನ್ಸ್ ಇರ್ತದೆ ನೋಡಿ. ಯಂಗ್ ಏಜಲ್ಲಿ ಬೇರೆ ರೀಸನ್ಸ್ ಇರ್ತದೆ, ಓಲ್ಡ್ ಏಜಲ್ಲಿ ಬೇರೆ ಬೇರೆ ರೀಸನ್ಸ್ ಇರ್ತದೆ. ಯಂಗ್ ಏಜಲ್ಲಿ ಮೋಸ್ಟ್ಲಿ ಇಟ್ ಇಸ್ ರಿಫ್ರಾಕ್ಟಿವ್, ಅವರಿಗೆ ಪ್ಲಸ್ ಪವರ್ ಅಥವಾ ಮೈನಸ್ ಪವರ್ ಬರ್ತದೆ. ಸೊ ಅದು ಮೇಲೆ ಸ್ಲೋಲಿ ವಿಷನ್ ಕಡಿಮೆ ಆಗ್ತದೆ. ಓಕೆ, ತನ್ನಷ್ಟು ಇಮಿಡಿಯೇಟ್ಲಿ ವಿಷನ್ ಕಡಿಮೆ ಆಗೋದಿಲ್ಲ, ಸ್ಲೋಲಿ ವಿಷನ್ ಕಡಿಮೆ ಆಗ್ತದೆ. ಇಮಿಡಿಯೇಟ್ಲಿ ಕಡಿಮೆ ಆಗ್ತದೆ ಅಂದರೆ ಇಮಿಡಿಯೇಟ್ಲಿ ತುಂಬ ರೀಸನ್ಸ್ ಇದೆ ಸರ್. ನರಲ್ಲಿ ಏನು ಪ್ರಾಬ್ಲಮ್ ಆಗ್ತದೆ, ಆಪ್ಟಿಕ್ ನರ್ವ್ ಹೆಡ್, ರೆಟಿನಲ್ಲಿ ಏನು ಪ್ರಾಬ್ಲಮ್ ಇದೆ, ಗ್ಲೋಕೋಮಾ ಇದೆ, ಅದು ಎಲ್ಲ ನೋಡಬೇಕು. ಬಟ್ ಓಲ್ಡ್ ಏಜಲ್ಲಿ ವಿಷನ್ ಸ್ಲೋಲಿ ಕಡಿಮೆ ಆಗ್ತದೆ ಅಂದರೆ ಮೋಸ್ಟ್ ಕಾಮನ್ ರೀಸನ್ ಇಸ್ ಪೊರೆ, ಕ್ಯಾಟ್ರಾಕ್ಟ್. ಸೊ ಪೊರೆ ಬಂದ ಮೇಲೆ ಸ್ಲೋಲಿ ದೃಷ್ಟಿ ಕಡಿಮೆ ಆಗ್ತದೆ. ಅದರಲ್ಲಿ ಏನಾಗ್ತದೆ, ಅದು ಅವರಿಗೆ ಸ್ವಲ್ಪ ಮಂಜು ಥರ ಕಾಣ್ತದೆ, ಕ್ಲಿಯರ್ ಕಾಣೋದಿಲ್ಲ. ರಾತ್ರಿ ಡ್ರೈವ್ ಮಾಡುವಾಗ ಅವರಿಗೆ ತುಂಬ ಕಷ್ಟ ಆಗ್ತದೆ, ಗ್ಲೇರ್ ಥರ ಬರ್ತದೆ. ಫ್ರಮ್ ಆಪೋಸಿಟ್ ಸೈಡ್ ಇಫ್ ಎನಿ ವೆಹಿಕಲ್ ಇಸ್ ಕಮಿಂಗ್, ಅವರಿಗೆ ಲೈಟ್ ತುಂಬ ಅದು ಗ್ಲೇರ್, ಹೇಲೋಸ್ ಥರ ಬರ್ತದೆ. ಸೊ ದೋಸ್ ಆರ್ ಸಮ್ ಆಫ್ ದ ಸಿಂಪ್ಟಮ್ಸ್ ಆಫ್ ಕ್ಯಾಟ್ರಾಕ್ಟ್. ಸೊ ಆ ಥರ ಅವರಿಗೆ ಕಾಣ್ತದೆ ಅಂದರೆ ಇಮಿಡಿಯೇಟ್ಲಿ ಆಫ್ಥಲ್ಮಾಲಜಿಸ್ಟ್ ಕನ್ಸಲ್ಟೇಷನ್ ಬಗ್ಗೆ ಬರಬಹುದು. ಆದಮೇಲೆ ನಾನು ಎಕ್ಸಾಮಿನೇಷನ್ ಮಾಡಿ ಅವ್ರಿಗೆ ಹೇಳ್ತೇನೆ. ಓಕೆ, ಈಗ ಇಲ್ಲಿ ಆಲ್ಮೋಸ್ಟ್ ನಿಮ್ಗಳಿಗೆ ಬರುವಂಥದ್ದು ಅಂದರೆ ಎಷ್ಟು ಏಜ್ ಫ್ಯಾಕ್ಟರ್ಸ್ ಅಂತ ಹೇಳಿ ಮೇಡಮ್? ಅಂದರೆ ದೃಷ್ಟಿ ಸಮಸ್ಯೆಗಳಿರೋದು ಅವರು ಎಷ್ಟು ಏಜ್ ಫ್ಯಾಕ್ಟರ್ ನೋಡಿ ಬರ್ತಾರೆ? ಯಾಕಂದರೆ ಮಕ್ಕಳು ಜಾಸ್ತಿ ಬರ್ತಾರೆ, ಅದು ಏಜ್ ಆದವ್ರು ಜಾಸ್ತಿ ಬರ್ತಾರೆ, ಮಿಡಲ್ ಏಜ್ನವ್ರು ಜಾಸ್ತಿ ಬರ್ತಾರಾ, ಹೇಗೆ? ಓಕೆ, ಸೊ ಸರ್ 40 years ಆದಮೇಲೆ ಎಲ್ಲರಿಗೆ ನಿಯರ್ ವಿಷನ್ಗೆ ಗ್ಲಾಸಸ್ ಬರ್ತದೆ. ಅದು 40 years ಆದಮೇಲೆ ನಂದು ಕಣ್ಣಿಗೆ ಮಸಲ್ ಸ್ವಲ್ಪ ವೀಕ್ ಆಗ್ತದೆ. ಸೊ ಓದಕ್ಕೆ ನಿಯರ್ ವಿಷನ್ಗೆ ಗ್ಲಾಸಸ್ ಬೇಕು. ಸೊ 40 years ಆದಮೇಲೆ ಎಲ್ಲರಿಗೆ ಗ್ಲಾಸಸ್ ಬೇಕು. 40, 41, 42, ಕೆಲವು ಜನಗೆ 38, 39 ಥರ ಬರ್ತದೆ. ಸೊ ಈವನ್ ಇಫ್ ಯುವರ್ ಐಸ್ ಹ್ಯಾವ್ ಬೀನ್ 100% ಗುಡ್ ಆಲ್ ಅಲಾಂಗ್ ಟಿಲ್ 40 ಆದಮೇಲೆ ಎನಿವನ್ ವಿಲ್. ನನಗೆ ಕೂಡ ಇದೆ ರೀಡಿಂಗ್ ಗ್ಲಾಸಸ್ ಇದೆ. ಸೊ ದೂರದೃಷ್ಟಿ ಬಗ್ಗೆ ಗ್ಲಾಸಸ್ ಇಲ್ಲ, ಬಟ್ ರೀಡಿಂಗ್ ಗ್ಲಾಸಸ್ ಎಲ್ಲರಿಗೆ ದೇ ವಿಲ್ ನೀಡ್. ಮತ್ತೆ ಈ ಥರ ದೇರ್ ಇಸ್ ನೋ ಕಟ್ ಆಫ್, ಲೈಕ್ ಯಂಗ್ ಏಜ್ಗೆ ಜಾಸ್ತಿ ಬರ್ತದೆ, ಓಲ್ಡ್ ಏಜಲ್ಲಿ ಜಾಸ್ತಿ ಬರ್ತದೆ, ಆ ಥರ ಏನು ಕಟ್ ಆಫ್ ಇಲ್ಲ. ಬಟ್ ಓಲ್ಡ್ ಏಜ್ ಆಫ್ ಕೋರ್ಸ್ ಮಸಲ್ ಸ್ವಲ್ಪ ವೀಕ್ ಆಗ್ತದೆ, ಕಣ್ಣಿಗೆ ನ್ಯಾಚುರಲ್ ಲೆನ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗ್ತದೆ, ಪೊರೆ ಥರ ಆಗ್ತದೆ, ಆದಮೇಲೆ ಸ್ವಲ್ಪ ವೀಕ್ನೆಸ್ ಬರ್ತದೆ. ಸೊ ಅವರಿಗೆ ಕನ್ನಡಿ ಬೇಕೇಬೇಕು ಸರ್. ಓಕೆ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಗ್ಲೋಕೋಮಾ ಜನರ ಒಂದು ಕಣ್ಣಿನ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಉಂಟು ಮಾಡುತ್ತೆ ಅನ್ನೋ ವಿಚಾರಗಳನ್ನ ನಾವು ಕೇಳ್ಪಟ್ವಿ. ಸೊ ಈ ಬಗ್ಗೆ ಏನು ಹೇಳ್ತೀರಾ ಮೇಡಮ್? ದಟ್ ಈಸ್ ಅ ವೆರಿ ಗುಡ್ ಕ್ವೆಶನ್ ಸರ್. ಇದು ಆ್ಯಕ್ಚುಲಿ ಗ್ಲೋಕೋಮಾಗೆ ನಾನು ಸೈಲೆಂಟ್ ಥೀಫ್ ಆಫ್ ಸೈಟ್ ಹೇಳ್ತೀನಿ. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಟೈಮ್ಸ್ ಗ್ಲೋಕೋಮಾಗೆ ಏನು ಸಿಂಪ್ಟಮ್ಸ್ ಇರೋದಿಲ್ಲ. ಗ್ಲೋಕೋಮಲ್ಲಿ ಸುತ್ತಮುತ್ತ ವಿಷನ್ ಹೋಗ್ತದೆ, ಆ್ಯಂಡ್ ಲಾಸ್ಟಲ್ಲಿ ಎಷ್ಟೊಂದು ಟನಲ್ ವಿಷನ್ ಥರ ಇರ್ತದೆ. ಆ ತನಕ ಪೇಷಂಟ್ಗೆ ಏನು ಗೊತ್ತಾಗೋದಿಲ್ಲ ನನಗೆ ಗ್ಲೋಕೋಮಾ ಇದೆ. ಸೊ ಆದಮೇಲೆ ಇಟ್ ಇಸ್ ಟೂ ಲೇಟ್, ಬಿಕಾಸ್ ಗ್ಲೋಕೋಮಾ ಅಲ್ಲಿ ನರಲ್ಲಿ ಏನು ಡ್ಯಾಮೇಜ್ ಆಗ್ತದೆ ಅದು ರಿವರ್ಸಿಬಲ್ ಇಲ್ಲ, ಇಟ್ ಇಸ್ ಇರ್ರಿವರ್ಸಿಬಲ್ ಲಾಸ್ ಆಫ್ ವಿಷನ್. ಅದಕ್ಕೆ ಗ್ಲೋಕೋಮಾ ತುಂಬ ಡೇಂಜರಸ್ ಡಿಸೀಸ್ ಇದೆ ಕಣ್ಣಿಗೆ. ಸೊ ಏನಾಗ್ತದೆ, ಗ್ಲೋಕೋಮಾಗೆ ಎಲ್ಲ ಡಯಾಗ್ನೋಸ್ಟಿಕ್ ಪ್ರೊಸೀಜರ್ಸ್ ಅವೈಲೇಬಲ್ ಇದೆ. ಇನ್ನು ಗ್ಲೋಕೋಮಾ ಪೇಷಂಟ್ಸ್ ಬರ್ತದೆ ಅಥವಾ ನಾರ್ಮಲ್ ಪೇಷಂಟ್ ಕೂಡ ಬರ್ತದೆ ಅಂದರೆ ನಾನು ಎಲ್ಲ ಪೇಷಂಟ್ಸ್ಗೆ ಗ್ಲೋಕೋಮಾ ಬಗ್ಗೆ ಸ್ಕ್ರೀನ್ ಮಾಡ್ತೀನಿ, ಪ್ರೆಷರ್ ಚೆಕ್ ಮಾಡ್ತೀನಿ, ಅವರಿಗೆ ನರ ನೋಡ್ತೀನಿ. ಆ್ಯಂಡ್ ಅವರಿಗೆ ಗ್ಲೋಕೋಮಾ ಇದೆ ಅಂದರೆ ನನ್ನ ಸೆಕೆಂಡ್ ಫ್ಲೋರಲ್ಲಿ ಎಲ್ಲ ಗ್ಲೋಕೋಮಾಗೆ ಲೇಟೆಸ್ಟ್ ಡಯಾಗ್ನೋಸ್ಟಿಕ್ ಟೆಕ್ನಾಲಜೀಸ್ ಇದೆ. ದಟ್ ಇಸ್ ಕಾಲ್ಡ್ ಪೆರಿಮೆಟ್ರಿ, OCT ಎಲ್ಲ ಇದೆ. ಅದರಲ್ಲಿ ನಾನು ಟೆಸ್ಟ್ ಮಾಡಿ ನೋಡ್ತೀನಿ ಗ್ಲೋಕೋಮಾ ಹೌ ಮಚ್ ಪರ್ಸೆಂಟೇಜ್ ಆಫ್ ಗ್ಲೋಕೋಮಾ ಇಸ್ ದೇರ್, ಗ್ಲೋಕೋಮಲ್ಲಿ ಡ್ಯಾಮೇಜ್ ಆಗಿದೆ ಇಲ್ವಾ, ನರ ಡ್ಯಾಮೇಜ್ ಇದೆ ಇಲ್ವಾ. ಆದಮೇಲೆ ಇಲ್ಲಿ ಗ್ಲೋಕೋಮಾ ಸರ್ಜರೀಸ್ಗೆ ಆಪ್ಷನ್ಸ್ ಇದೆ. ನಾನು ಗ್ಲೋಕೋಮಾ ಸರ್ಜರೀಸ್ ಮಾಡ್ತೀನಿ, ದಟ್ ಇಸ್ ಕಾಲ್ಡ್ ಟ್ರಬ್ಯಾಕ್ಯುಲೆಕ್ಟಮಿ. ಬಟ್ ಬೇರೆ ದಕ್ಷಿಣ ಕನ್ನಡ ಅಲ್ಲಿ ಫಸ್ಟ್ ಟೈಮ್ ವಿ ಆರ್ ಇಂಟ್ರೊಡ್ಯೂಸಿಂಗ್ ಸಮಥಿಂಗ್ ಕಾಲ್ಡ್ ಮಿನಿಮಲಿ ಇನ್ವೇಸಿವ್ ಗ್ಲೋಕೋಮಾ ಸರ್ಜರಿ, ಮಿಗ್ಸ್. ಸೊ ಅದರಲ್ಲಿ ಪೇಷಂಟ್ಸ್ ಹೂ ಆರ್ ಸೂಟಬಲ್ ಫಾರ್ ಮಿಗ್ಸ್
ವಿ ಡೂ ದ ಸರ್ಜರೀಸ್. ಇಲ್ಲಿ ಒಂದು ಐ ಸ್ಟೆಂಟ್ ಮತ್ತು ಹೈಡ್ರಸ್. ಐ ಸ್ಟೆಂಟ್ ಒಂದು ಡಿವೈಸ್ ಇದೆ, ಅದು ದಟ್ ಈಸ್ ದ ಸ್ಮಾಲೆಸ್ಟ್ ಡಿವೈಸ್ ದಟ್ ಹ್ಯಾಸ್ ಬಿನ್ ಪುಟ್ ಇನ್ ದ ಹ್ಯೂಮನ್ ಬಾಡಿ ಟಿಲ್ ಡೇಟ್. ಸೊ that helps in glaucoma treatment. It is very non-invasive surgery. It takes hardly around 2 to 3 minutes, 5 minutes, Okay. and that will help the patient. Patients who are suitable for that surgery, we provide that surgery for the first time in whole of Dakshin Kannada, known as Okay. minimally invasive glaucoma surgery. Okay. Eye stent ಮತ್ತೆ hydrus. Okay. So that will help a lot of patients. ತುಂಬಾ patients ಗೆ ಇದು ಸರ್ಜರಿಯಿಂದ ಬೆನಿಫಿಟ್ ಆಗ್ತದೆ ಸರ್. ಓಕೆ, ಅಂದ್ರೆ ಇಷ್ಟು ಇದೆ ಕಣ್ಣಿನ ವಿಚಾರವಾಗಿ ಮಾತಾಡಿದಾಗ ಗ್ಲೋಕೋಮಾ ಅಥವಾ ಅಲ್ವಾ never ending. ನಮ್ಗಳಿಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ತಿಳಿದುಕೊಳ್ಳುವಂತ ವಿಚಾರ ಮೇಡಮ್. ಈ ರಿಫ್ರಾಕ್ಟಿವ್ ಸರ್ಜರಿ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಅದು ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸರ್. ಯಾಕೆ ಅಂದರೆ ದಿಸ್ ಯಂಗ್ ಜನರೇಷನ್ ಮೆನಿ ಆಫ್ ದೆಮ್ ಆರ್ ವೆರಿ ಕಾನ್ಷಿಯಸ್ ಅಬೌಟ್ ನಾಟ್ ವೇರಿಂಗ್ ಗ್ಲಾಸಸ್. ಅವರಿಗೆ ತುಂಬ ಪೇಷಂಟ್ಸ್ಗೆ ಗ್ಲಾಸಸ್ ಬೇಕು, ಪರವಾಗಿಲ್ಲ, ವೇರಿಂಗ್ ಗ್ಲಾಸ್ ಇಸ್ ನಾಟ್ ಬ್ಯಾಡ್ ಆ್ಯಕ್ಚುಲಿ. ಬಟ್ ಕೆಲವು ಪೇಷಂಟ್ಸ್ಗೆ ಬೇಡ, ಅವ್ರು ಹೇಳ್ತಾರೆ ನನಗೆ ಸ್ವಲ್ಪ ಕಷ್ಟ ಆಗ್ತದೆ ವೈಲ್ ಪ್ಲೇಯಿಂಗ್ ಸ್ಪೋರ್ಟ್ಸ್ ಎಲ್ಲ, ನನಗೆ ಕಷ್ಟ ಆಗ್ತದೆ, ನನಗೆ ಕ್ರಿಕೆಟ್ ಟೆನ್ನಿಸ್ ಎಲ್ಲ ನನಗೆ ಕನ್ನಡಿ ಹಾಕೋಕ್ಕೆ ಇಷ್ಟ ಇಲ್ಲ, ಸ್ವಿಮ್ಮಿಂಗಲ್ಲಿ ನನಗೆ ಕಷ್ಟ ಆಗ್ತದೆ. ಸೊ ಆ ಟೈಮ್ ಕಾಂಟ್ಯಾಕ್ಟ್ ಲೆನ್ಸಸ್ ಆರ್ ಆಲ್ಸೋ ನಾಟ್ ಅ ವೆರಿ ಗುಡ್ ಆಪ್ಷನ್ ಫಾರ್ ದ್ಯಾಟ್. ಸೊ ದರ್ ಇಸ್ ಸಮಥಿಂಗ್ ಕಾಲ್ಡ್ ರಿಫ್ರಾಕ್ಟಿವ್ ಸರ್ಜರೀಸ್. ಅದರಲ್ಲಿ PRK, ಲ್ಯಾಸಿಕ್, ಸ್ಮೈಲ್, ಬೇರೆ ಬೇರೆ ಪ್ರಕಾರಗೆ ಪ್ರೊಸೀಜರ್ಸ್ ಇದೆ. ಸೊ ಎಲ್ಲ ಪ್ರೊಸೀಜರ್ಸ್ ಇಲ್ಲಿ ಅವೈಲೇಬಲ್ ಇದೆ. ಸೊ ಎನಿ ಪೇಷಂಟ್ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ದ ಗ್ಲಾಸಸ್, ಅವರಿಗೆ ಕನ್ನಡಿಗ ಹಾಕೋಕ್ಕೆ ಇಷ್ಟ ಇಲ್ಲ, ಅಥವಾ ದೇ ವಾಂಟ್ ಟು ಗೋ ಫಾರ್ ಸಮ್ ಗವರ್ಮೆಂಟ್ ಜಾಬ್ ಅಥವಾ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಹೋಗಬೇಕಂದ್ರೆ ಆ್ಯಂಡ್ ದೇ ವಾಂಟ್ ಪರ್ಫೆಕ್ಟ್ ವಿಷನ್ ವಿದೌಟ್ ಗ್ಲಾಸಸ್, ಇಲ್ಲಿ ಎಲ್ಲ ಅವೈಲೇಬಲ್ ಇದೆ, ಎಲ್ಲ ಫೆಸಿಲಿಟೀಸ್ ಅವೈಲೇಬಲ್ ಇದೆ. ದೇ ಶುಡ್ ಕಮ್ ಹಿಯರ್. ನಾನು ಎಲ್ಲ ಸ್ಕ್ಯಾನ್ಸ್ ಎಲ್ಲ ಮಾಡಿ ಕಣ್ಣು ಚೆಕ್ ಮಾಡ್ತೀನಿ. ಇಫ್ ದೇ ಆರ್ ಸೂಟಬಲ್ ವಿ ವಿಲ್ ಟೇಕ್ ದೆಮ್ ಫಾರ್ ದ ರಿಫ್ರಾಕ್ಟಿವ್ ಪ್ರೊಸೀಜರ್. ಕೆಲವು ಪೇಷಂಟ್ಸ್ ರಿಫ್ರಾಕ್ಟಿವ್ ಪ್ರೊಸೀಜರ್ಸ್ ಬಗ್ಗೆ ಸೂಟಬಲ್ ಇಲ್ಲ, ಅವ್ರ ಕಣ್ಣೊಳಗಡೆ ಸ್ವಲ್ಪ some patients their eyes are not very suitable for refractive procedure. ಸ್ವಲ್ಪ ಕಾರ್ನಿಯಾ ಥಿನ್ ಇರ್ತದೆ ಅಥವಾ ಕಣ್ಣಲ್ಲಿ ಬೇರೆ ಚೇಂಜಸ್ ಇರ್ತದೆ. ಇನ್ ದ್ಯಾಟ್ ಪೇಷಂಟ್ಸ್ ವಿ ಕ್ಯಾನ್ ಗಿವ್ ದೆಮ್ ದ ಆಪ್ಷನ್ ಆಫ್ ICL, that is implantable columella lenses. ನಾನಿಲ್ಲಿ ಇದು ಮಾಡ್ತೀನಿ, ಕಣ್ಣೊಳಗಡೆ ಒಂದು ಪರ್ಮನೆಂಟ್ ಲೆನ್ಸ್ ಹಾಕ್ತೀನಿ. ಆದಮೇಲೆ ದೇ ವಿಲ್ ಬಿಕಮ್ ಗ್ಲಾಸ್ ಫ್ರೀ ಲೈಫ್ ಲಾಂಗ್. ತುಂಬ ಹೆಚ್ಚು ಪವರ್ ಇರ್ತದೆ, -7, -8 to -30. ಆ ಪೇಷಂಟ್ಸ್ಗೆ ಇದು ಆಪ್ಷನ್ಸ್ ಅವೈಲೇಬಲ್ ಇದೆ. ಓಕೆ, ಇದು ರಿಫ್ರಾಕ್ಟಿವ್ ಸರ್ಜರಿ ಈ ರೀತಿ ಆಗ್ತಾ ಇದೆ ಇಲ್ಲಿ ಅಲ್ವಾ ಮೇಡಮ್? ಓಕೆ, ಬಹುಶಃ ತಾವು ಈಗ ಬಿಸಿ ಇದೀರಿ, ಓಟಿಗೆ ಹೋಗ್ಬೇಕು, ಸೊ ಪೇಷಂಟ್ ಕಾಯ್ತಾ ಇದ್ದಾರೆ. ಓಕೆ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ನಾನು ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು ಮೇಡಮ್. ಈಗ ನಮ್ಮ ಜೊತೆ ಡಾಕ್ಟರ್ ಅಗ್ರವಾಲ್ಸ್ ಹೈ ಹಾಸ್ಪಿಟಲ್ ಇದರ ಪ್ರಮುಖ ಮತ್ತೊಬ್ಬ ವೈದ್ಯರು ನಮ್ಮ ಜೊತೆ ಇದ್ದಾರೆ. ನಮ್ಮ ಮಂಗಳೂರುದಾರೆ, ಅಂದ್ರೆ ನಮ್ಮ ಕುಡ್ಲದಾರೆ, ನಮ್ಮ ತುಳುನಾಡ್ದಾರೆ ಡಾಕ್ಟರ್ ವಸಂತ್ ಪೈ ಸರ್. ಬರೋಬ್ಬರಿ 35 ವರ್ಷದಿಂಚ ಈ ನಮ್ಮ ಕಣ್ಣದ ಆಸ್ಪತ್ರೆ, ಕಣ್ಣದ ಚಿಕಿತ್ಸೆ ಬಾರಿ ಮಲ್ಲ ಮಟ್ಟದ ಅನುಭವ ಉಪನಂಚಿನ ವ್ಯಕ್ತಿ. ಸೊ ಅಂಚಾದ ಉಪನಾಗ ಅರೆಗ್ಲ ಒಂಜಿ ಆತ್ಮೀಯ ನೆಂಚಿನ ಸ್ವಾಗತ ಸರ್ ಡಾಕ್ಟರ್ ವಸಂತ್ ಪೈ ಸರ್. ಎಂಚೋಲರ್ ಸರ್? ಈ ನಮ್ಮ ಕಣ್ಣದ ದೃಷ್ಟಿ ದೋಷ ಇತ್ತ ಸರ್ವೇ ಸಾಮಾನ್ಯ ಅಂತ ಬೋತನು ದಾದ ರೀಸನ್ ಸರ್ ಇತ್ತದ ಕಾಲಘಟ್ಟಡ್ ಈ ದೃಷ್ಟಿ ಹೀನ ಪನ್ಪೇರೆ ದೃಷ್ಟಿ ಮಂದ ಆಪುಂಡು ಪನ್ಪೇರೆ. ಸೊ ಮೇನ್ ರೀಸನ್ ದಾದ ಅಂತ ಪನ್ಪೇರೆ ದೃಷ್ಟಿ ದೋಷ ಇತ್ತೆ ಬತ್ತಿನ ಪ್ರಾಬ್ಲಮ್ ಅತ್ತು. ಮನುಷ್ಯರು ಯಾಪಾಗ್ಲೂ ಪುಟ್ಟದೇರ ಆ ಟೈಮ್ ಹಿಡಲ್ದೇ ಇತ್ತಿಂಡವು. ಬಟ್ ಆಪಾಗ ದಾಲ ಫೆಸಿಲಿಟೀಸ್ ಜಾಲ ಇತ್ತಿಜಿ ಇತ್ತೆ ದೆರ್ ಆರ್ ಮಚ್ ಬೆಟರ್ ಫೆಸಿಲಿಟೀಸ್ ಟು ಡಯಾಗ್ನೋಸ್ ಮಲ್ಪೆರ್ಲ ಫೆಸಿಲಿಟೀಸ್ ಉಂಡು, ಟ್ರೀಟ್ಮೆಂಟ್ ಮಲ್ಪನಾಗ್ಲ ಫೆಸಿಲಿಟೀಸ್ ಉಪ್ಪುಂಡು. ಸೊ ಎಂಕ್ಲೆ ದೃಷ್ಟಿ ದೋಷ ಪಂಡ ದೇರ್ ಆರ್ 2 types. ಒಂಜಿ ಜನಕ್ಲೆಗ್ ದೃಷ್ಟಿ ತೋಜಿ ಪಂಡ there are 2 reasons. One is some problem in the pathology panda bete problem like cataract, glaucoma, retinal problems. ಒಂಜಿ ದೃಷ್ಟಿ ದೋಷ. ಈ ದೃಷ್ಟಿ ದೋಷ ಪಡ್ಡ ಕಣ್ಣು ಮಾತ ಕರೆಕ್ಟ್ ಉಂಡು, ಪೆಥಾಲಜಿಕಲಿ ದಾಲ ಪ್ರಾಬ್ಲಮ್ ಉಪ್ಪುಜಿ ಅಂಡ ದೂರಗ್ ತೋಜ್ಜಿ ಕೈತಾಲ್ ತೋಜ್ಜಿ ಅಂಚ ಮಾತ ಪ್ರಾಬ್ಲಮ್ ಬರ್ಪುಂಡು. ಸೊ ಅವು ತೂದು ಬೊಕ್ಕ ಎಂಕ್ ಲೈಕ್ ಟ್ರೀಟ್ಮೆಂಟ್ ಮಲ್ಪೋಡ ಆಪುಂಡು. ಇತ್ತೆ ಜೋಕ್ಲಿಗೆ ಎಂಕ್ಲೆ ಎಂಚಿನ ಮಲ್ಪ ಪಂಡ ಜೋಕ್ಲೇನವಂತೆ ಪ್ರಾಬ್ಲಮ್ ಆಪುಂಡು. 2-3 ವರ್ಷದ ಜೋಕ್ಲೆಗೆ ಇಟ್ಸ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ಅಕ್ಲೆಗೆ ಓದರೆ ಬರ್ಪುಜತೆ ಇತ್ತೆ ಎಂಕ್ಲೆನ ಚಾರ್ಟ್ ಓದ್ಲೆ ಪಂಡ. ಸೊ ವಿ ಹ್ಯಾವ್ ಟು ಪುಟ್ ಡ್ರಾಪ್ಸ್, ಎಂಕ್ಲೆ ಡ್ರಾಪ್ಸ್ ಪಾಡ್ದು ಕಣ್ಣದ ಉಲಾಯ್ದ ಮಸಲ್ಸ್ ವೀಕನ್ ಮಲ್ತದು ಬೊಕ್ಕ ಟೆಸ್ಟ್ ಮಲ್ಪೋಡ ಆಪುಂಡು. ಸೊ ಮೋಸ್ಟ್ಲಿ ಇನ್ ಚಿಲ್ಡ್ರನ್ ಎಂಕ್ಲೆ ಸ್ಟಾರ್ಟಿಂಗ್ ಮಲ್ಪನಾಗ ವಿ ಆಲ್ವೇಸ್ ಎಂಕ್ಲೆ ಡ್ರಾಪ್ಸ್ ಪಾಡ್ದೆ ತೂಪುನ ಒಂದೇ ಟೈಮ್ ಕುಲೋಡ್ ಆಪುಂಡು. ಬಟ್ ಇಟ್ಸ್ ವರ್ತ್ ಇಟ್, ಒಂಜಿ ಅಕ್ಯುರೇಸಿ ಬರ್ಪುಂಡು. ಸೊ ವಿ ಟೇಕ್ ಅ ವೆರಿ ಎಕ್ಸ್ಟ್ರೀಮ್ ಕೇರ್ ಇನ್ ಸೀಯಿಂಗ್ ದಟ್ ದೇ ಆರ್ ಟೆಸ್ಟೆಡ್ ಪ್ರಾಪರ್ಲಿ and they are treatment la correct apundu. Kela satti joke like onte squint leka upundu. So we have to also see that why they are getting that squint. Onji kannu incha itanu onji kannu ancha popunu ancha mata problems undu. Of course there are so many different avu patiradaga onji 2-3 gante board apundu.
but I'm just telling you the basic problems that children come up with. Okay. Ijanda ಅಮ್ಮ ಪಣ್ಪೇರು ಎಂಕ್ಲು ದೂರಡ್ ಕೊಲ್ಲುದು ಟಿವಿ ತೂಪ ಬಾಲೆ ಕೈತಲ್ಬೋದು ತೂಪುಂಡು ಪಂಡ್ ಅವಲ ದಾಯಗ ಪಂಡ್ ಗೊತ್ತಾವಳತ್ತೆ ಅನ್ನೆಸರಿ ಪೋದಾಕ್ಲು ಕೈತಲ್ಪೋಪುಜೇರು. ಸೊ ಟೀಚರ್ಸ್ ವಿಲ್ ಕಂಪ್ಲೇನ್ ದಟ್ ದ ಚೈಲ್ಡ್ ಇಸ್, ಆರ್ sometimes mother will realize that the child is writing all wrong answers or what is written in the board. Teacher will tell them ನಾವು ಒಂದು ಬರೆಯೋದು ಅವರು ಇನ್ನೊಂದು ಬರೀತಾರೆ. So these are all factors that think that the child is having some kind of a problem. But adults also they have the same problem. College going children, people who are working in front of the computers for long hours, they also have their problems. Different problems are there. ಸರಿ ಈ ಸಿಸ್ಟಮ್ ಎದುರು ಕುಳ್ದು ವರ್ಕ್ ಮಾಡ್ಪೇರಪನಾಗ ಅಕುಲು ಇತ ಆಪ್ಟಿಕಲ್ಸ್ ಕನ್ನಡಕ ಪಾಡೋಡ ಅಥವಾ ಲೆನ್ಸ್ ಪಾಡೋಡ ಎಂಚಿನ ಪಾಡೋಡ ಕನ್ನಡಕ actually ಪಂಡ್ಪನಂಡ as a doctor I would say that best is that to wear glasses because contact lens again once you put the lenses on it again leads to more dryness because ಕಣ್ಣದ ಉಲ್ಲ ಎಂಕ್ಲೆಗ್ ಆಮ್ಲಜನಕ ಪಂಡ ಆಕ್ಸಿಜನ್ ಬೋಡಾಂಡ ಕಣ್ಣದ ಪಿದಾಯ್ಡದೆ ಪೋಡಾಪುಂಡು. ಸೊ ಇಟ್ಸ್ ಲೈಕ್ ಯು ಆರ್ ಕ್ಯಾಪಿಂಗ್ ದ ಐ. ಕರೆಕ್ಟ್ ಒಂಜಿ ತರೆಟ್ಟು ಟೊಪ್ಪಿ ಪಾಡಿಲೆಕ್ಕ ಆಪುಂಡು ಕಾಂಟ್ಯಾಕ್ಟ್ ಲೆನ್ಸ್ ಪಂಡ. So for persons who are working in front of the system, and sometimes many of the times they are working in front of computers, they are sitting in AC environments. Correct. So all the software engineers and also that becomes a little tricky. But ಕೆಲವು ಜನರಿಗೆ ಅಭ್ಯಾಸ ಆಗ್ತದೆ. ಕೆಲವರು ಜನರಿಗೆ they put artificial tears and drops and also that will help them. Okay, ಕನ್ನಡಕ better than lens ಪನ್ವರ್. And the baseline is the glasses. First baseline. All others are alternative to the treatment. Panda, instead of glasses, we put contact lenses. Instead of glasses, you do the laser. Instead of glasses, you do the ICLs. But the main, about 75% of the people, they go in for glasses. It's like it's a lens the ವಿಷಯ ಎರಡು ಪಾತ್ರನಾಗ ಅವು ಪಾಡ್ದು ದೆಪ್ಪುನಾಗ ಇಡ್ದಲ್ಲ ಮಿನಿ ನಮ್ಮ ರಿಯಲ್ ನಮ್ಮ ಕಣ್ಣಿಗೆಲ್ಲ ಪ್ರಾಬ್ಲಮ್ ಉಂಡಾ ಒಂದು ಪ್ರಾಬ್ಲಮ್ ಇಜ್ಜ ಅಂದ ಓಲ ಇಜ್ಜಿ. Okay, there is nothing in medicine which doesn't have problems. Every condition, even if you give tablets also, they will have adverse reactions. They will have complications. So nothing is above. But if you take proper care undatte, especially contact lenses, then the chances of any complications are reduced. But sometimes what happens is people overwear it. Panda, actually you are supposed to wear it for it. There are different types of contact lenses. Daily wear la barpundu, yearly barpundu, monthly barpundu. So these are different types of contact lenses also. Depending on the type of contact lenses, you can sometimes get complications. But yearly wear contact lenses produce more problem than monthly disposable or ಕೆಲವು ಡೈಲಿ ಡಿಸ್ಪೋಸಬಲ್ ಬರ್ಪುಂಡು. ಡೈಲಿ ಡಿಸ್ಪೋಸಬಲ್ ಪಂಡ ಕಾಂಡೆ ಲೆನ್ಸ್ ಪಾಡ್ನ ಲಾಸ್ಟ್ ಯು ಥ್ರೋ ಇಟ್ ಇನ್ ದ ಡಸ್ಟ್ಬಿನ್. ದಟ್ಸ್ ಆಲ್. Of course it turns to be expensive, but if people who can afford it, they buy it. But if you overuse the lenses, then it creates a lot of problem because then you can get redness. There are people who have gone into corneal ulcer but it's not very common. 99% people don't have any problem. That 1% sometimes happen because sometimes of, I'm not saying using, but misusing the lenses and its use. Actually correct use maltana doctor pannilekka what we suggest is when you are outside, you wear your lenses. When you come back home, first thing you do is you remove your lens and wear your glasses. So it's safe. You are achieving everything. You are not been seeing outside with glasses. But indoors, you are with the family only. They know that you have glasses. You wear it. Lens and glasses best in one better. Actually, medically, I am telling you. Medically, the least problem comes with glasses. The glasses, but now most of the time it's plastic glasses, so nothing happens. So safest will always be glasses. But now the safety value of contact lenses are important because if you take care of it, nothing happens. And laser also has penetrated the market quite well. And people are very happy. They go in with glasses, they come out without glasses. Correct. Happy.
Right. And it's a very 5-minute procedure actually. Of course operation the dumma mata test malpoda pondu ಬೇರೆ ಬೇರೆ ವಿಚಾರ. But once they go inside, within 5 minutes they are out and they come out without any glasses. Okay. So that is so these are some of the common things that. Yes sir. ಬುಕ ಈತ ವೆರಿ ಸಿಂಪಲ್ ಆದ ಈತ ಕಣ್ಣದ ದೃಷ್ಟಿದ ಬಗ್ಗೆ ನಮ್ಮ ಈತ ಪಾತಿರೇ ಸರ್. ಅಂಡ್ ಕಣ್ಣದ ದೃಷ್ಟಿ ಪೋರಬಲ್ಲಿ ಸ್ಟ್ರಾಂಗ್ ಆದ ಪೋಡು ನಮ್ಮ ಪಣ್ಣಗ ನಮ್ಮ ದಾದ ಮನ್ಪುರ ಡೇ ಬೈ ಡೇ ರೂಟೀನ್ ಪನ್ನಗ ದಾದ ಮನ್ಪರಿತೆ ದಾಲೈಜ್ ಸರ್ ದೇವೇರ್ ಎಂಕ್ಲೆ ಕಣ್ಣ ಕೊರ್ನಾಗ ಮಾತ ಕೊರ್ತೇರು ಐತ ವಿಷಯ ಪಂಡ ಇಂಚಿನ ಪಂಡ ಇತ ಎಂಕ್ಲು ಬ್ಲಿಂಕ್ ಮಲ್ಪ. ವೈ ಡು ವಿ ಬ್ಲಿಂಕ್ ದಾದಲ್ಲ ಬತ್ತನ ವನ ಜಿ ವೈ ಡು ವಿ ಬ್ಲಿಂಕ್ ಆಕ್ಚುಲಿ blinking is it forms a coat on the cornea. Okay. Tears undate enklana kannada in the neer undate avu prati sarti blink malpunaga enklana kannada kappu what we see as the cornea, it is not kappu, it's transparent. Every time it closes it forms a coating. It's like putting a paint on the cornea. Okay. So that's why nature is like that. It's not blinking is not just like that. Blinking has got a purpose. Okay. And eye has got a very sensitive this one. Here onji kannage onji neer padonda andal irna kannu banda apundu ir open maltad neer padara sadhyane ijji ande. So eye is good, but you have to have a good diet, balanced diet. Vitamin A deficiency avu matta dumbittinna itte it's not very common. So only thing is that we should not misuse the eye. We have to use it properly. If the patient requires glasses, you have to put the glasses. Kelavar panpere ajjere pantere kannadaka diyere balli ancha mata malpere balli. Because doctor inchina panpere ite mardu padundanda ite dryness ittundala mardu correct padodu. So that is the important thing. The care that you take is that you make sure that there is no injury to the eye. And redness and mulpa pharmacy ge podu tannatege drops dettonna, these are all not good habits. Because it can be anything. Onji kannu kempanda unless we see here properly with the magnification, we won't know what the problem is. ಓವೇನ್ ಅವಾಯ್ಡ್ ಮಾಡ್ಕೊಡೋದು ಪನ್ಪರ್ ಕಣ್ಣಿಗೆ ನಮ್ಮ ಸಮಸ್ಯೆ ಆಪರಂಚನ ಒಂಜಿ ಇನ್ಸಿಡೆಂಟ್ ಮಾತೆರ್ಲ ಮಂತೊಂದುಲ್ಲ ಇರುತ್ತೆ ಬಣ್ಣಗ ಅವೇನು ಓವೇನ್ ಅತ ಓವರ್ ಪಂಡ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ಏನ್ ಪಂಪೆ ಯು ಹ್ಯಾವ್ ಟು ಗಿವ್ ದೆಮ್ ಲೆಸ್ ಸ್ಕ್ರೀನ್ ಟೈಮ್. ಓಕೆ ಓಕೆ. ಮೊಬೈಲ್ ಫೋನ್ ಮೊಬೈಲ್ಸ್ ಇತ್ತೆದ ಎಂಚಿನ ಆತ ಪಂಡ ಜೋಕ್ಲೆಗ್ ಒಣಸ್ ಮಲ್ಪರೆ 1 ವರ್ಷದ ಒಣಸ್ ಮಲ್ಪರೆ ಅಂಡ ಫಸ್ಟ್ ಕಾರ್ಟೂನ್ ದಿವಡು ಮೊಬೈಲ್. And that has given a lot of people who have got a lot of problems by the of course younger children who have got myopia posa namane glass la by the actually we called as myocare. Myocare one boy has got -2 panka, suppose it goes to -3 3.5 avu ante kammi malperla apundu ಕಮ್ಮಿ ಪಂಡ ಬಿಫೋರ್ ಇಟ್ ಗೋಸ್ ಟು ದಟ್ ವಿ ಗೆಟ್ ವಾಟ್ ಆರ್ ಕಾಲ್ಡ್ ಸ್ಪೆಷಲೈಸ್ಡ್ ಗ್ಲಾಸಸ್ ಎಡೆ ಕಾನ್ಸೆಂಟ್ರಿಕ್ ರಿಂಗ್ಸ್ ಆದ ಯು ಗೆಟ್ ವಾಟ್ ಆರ್ ಕಾಲ್ಡ್ ಮಯೋಕೇರ್ ಗ್ಲಾಸಸ್ ವಿಚ್ ಹಸ್ ಕಮ್ ರೀಸೆಂಟ್ಲಿ. ಇಟ್ ವಾಸ್ ನಾಟ್ ದೇರ್ ಲಾಂಗ್ ಬ್ಯಾಕ್, ಇಟ್ ಹಸ್ ಕಮ್ ರೀಸೆಂಟ್ಲಿ. ದಟ್ ಹಸ್ ಹೆಲ್ಪ್ಡ್ ಅ ಲಾಟ್ ಆಫ್ ಪೀಪಲ್. ಪಂಡ ದೃಷ್ಟಿ ದೋಷ ಉಂಡು ಡಾಕ್ಟ್ರೆ ಜಾಸ್ತಿ ಯಾವಂದೇ ಪೋಪುಣ್ ಎಂಕ್ಲೆ ಎಂಚಿನ ಮಲ್ಪುಂಡು ಬೇತೆ ಎಂಚಿನಲ್ಲ ಮಲ್ಪರೆ ಆಪುಜ್ಜಿ. ಕರೆಕ್ಟ್. I tell them you can't do anything. Can you avoid your son becoming tall? Apujate. Anchane avoid malpare apuji. But restrict malpoli. Okay. You got it. You can't avoid. Correct. But you can reduce the increase. Okay. Because of this. Correct. Of course drops la barpundo, but that also I'm not a very this one. You get atropine drops mother. But these glasses are the ones which help. Okay. And they give a good guarantee also that okay, in that it jasti and we will give you a new pair of glasses that the companies have. Correct. That our opticals people they will but it has made a very good impact on children, where even though they are using all these gadgets and all, the steep increase in the apunavante kamme apundu. So anchane mate sir bokkonji very important is jokle onji mahiti korodu banna karanage. So you are the right person. ವಿಷಯ ಮನಗಿತ ಜೋಕ್ಲೆಗೆ ಎಲ್ಲೆಲ್ಲಿ ಇರ್ಪಲ್ನಕನೆ ಒಂಜಿ ವನಸ್ ಮನ್ಪುಡು ಅತ್ರದಾಲ ಬುಲ್ತೊಂದಿತ್ತನ ಪನಗ ಪಟ್ಟ ಒಂಜಿ ಮೊಬೈಲ್ ಕೊರ್ಪಿನಿ ಐಟೊಂಜಿ ಮೊಬೈಲ್ ಯೂಟ್ಯೂಬ್ ತೂಪಿನಿ ಆ ಸ್ಕ್ರೀನ್ ಅಕ್ಲನ ಕಣ್ಣಿಗೆ ಜೋಕ್ಲ ಕಣ್ಣಿಗೆ ಪ್ರಾಬ್ಲಮ್ ಆಪುಂಡು. ಎಲ್ಲೆಲ್ಲಿ ಜೋಕ್ಲೆಗೆ ಕನ್ನಡಕ ಬರ್ಪುಂಡು ಇತ್ತೆ ಮಲಮಲ್ಲ ಕನ್ನಡಕ ಜೋಕ್ಲ ಮೋನೆ ಈತೆಲ್ಲಿ ಒಪ್ಪುಂಡು ಕನ್ನಡಕ ಈತ ಮಲ್ಲ
ಬರ್ಪುಂಡು ಅದ್ರ ಬೊಕ್ಕಾಕ್ಲೆಗ್ ತುಯ್ಯರೆ ಬಾರಿ ಬಂಗ ಒಂದು ಪುಂಡು ಜೋಕ್ಲೆಗ್ ಸೊ ಕೆಲವು ಜೋಕ್ಲೆಗ್ ಸಂಪೂರ್ಣವಾಗಿ ದೃಷ್ಟಿ ಪೋಯಿನಂಚಿನ ಇನ್ಸಿಡೆಂಟ್ ಉಂಡು ಇತ್ತ ಕಾಲಘಟ್ಟ ಬಿಕಾಸ್ ಆಫ್ ಮೊಬೈಲ್ ಸ್ಕ್ರೀನ್ ದಾ ಒನ್ ಪರ್ಸರ್ ಒಂದು ಅವೇ ಒಂಜಿ ಫಸ್ಟ್ ಥಿಂಗ್ ಇಸ್ ಟು ಅವಾಯ್ಡ್ ದೆನ್ if they are wearing glasses, you can get what are called as blue filter glasses and all. Even adults also, they can use kind of blue filter. Correct. Now you get very good glasses by different well-known companies. Ite coating mata barpundu. But risk in panpari mobile da ಒಂದು ಜೋಕ್ಲೆ our risk is exaggerated. I am saying that itte battena enklu avoid malpara apuchi. But barpune enchavu, it is because of genetic. If a father has got glasses, barpundu. Genetic like genetic mostly minus genetic ide barpuna minus. Minus power comes because of genetic problem. Okay. If both the parents have minus power, then the child is bound to get. Out of 3 children, at least 2 will get. Okay. If one parent has got, the chances of one person getting is very high. Okay. So it's basically that myope gene which is there. How avoid malpara apujate because it has come from the parents. Okay. But it can be restricted. Kammi malpuna itte mobile tunda, they say that the chances of increase is very high. Okay. So it's a sort of we can reduce it by reducing. ಕೆಲವರಿಗೆ ವಾಟ್ ದ ಸೇ ಇಸ್ ಅರ್ಲಿ ಮಯೋಪಿ ಇತ್ತಿನಕ್ಲೆ ಮೊಬೈಲ್ ತೂದು ಬೇಗ ಕನ್ನಡಕ ಬರ್ಕೊಂಡು ಬಿಕಾಸ್ ಸರ್ ಸಾರಿ ಬಿಕಾಸ್ ಅಂಚಪಣ್ಣಾಗ ಒಂದು ಇತ್ತೆ ಜೆನೆಟಿಕ್ ಪನ್ನಗಿತ್ತೆ ನಮ್ಮ ಹಾರ್ಟ್ ಅಟ್ಯಾಕ್ಸ್ ಪನ್ಪ ಸೊ ಅವಳ ಜೆನೆಟಿಕ್ ಕನ್ವೆ ಆಪುಂಡು ಸೊ ದಟ್ಸ್ ವೈ ಇತ್ತ ಪಪ್ಪ ಮಗದಲ್ಲ ನಮ್ಮ ಕಣ್ಣದ ಪ್ರಾಬ್ಲಮ್ ಇತ್ತಿನ ಪನ್ನಾಗ ಜೋಕ್ಲಿ ನಕ್ಲು ಒಂಚೂರು ಜಾಗ್ರತೆ ಇಫ್ ಅವೇ ಪಂತೀನಿ both the parents before the age of 40 I am not talking about after the age of 40 ಮಮ್ಮ ಪಪ್ಪ ಅಜ್ಜಿಗೆ ಮಾತಕ್ಕೆ ಬರ್ಪುಂಡು but that is because of age. Yes. But if they are say in their early 30s or late 20s, early 30s, then if the child is going to school, if they still don't have any symptoms andala battad one sarti thochpanda edde correct baleg drishti correct unda gottapuji kelavu sarti correct kelavu sarti gotte apuji drishti kammi aata avula kelavu sarti ena at kelavu sarti enchana panu you just hear the situation ಒಂಜಿ ಕಣ್ಣಿ ಕರೆಕ್ಟ್ ಉಪ್ಪುಂಡು ಒಂಜಿ ಕಣ್ಣು ದೃಷ್ಟಿ ಕಮ್ಮಿ ಉಪ್ಪುಂಡು ಕರೆಕ್ಟ್ ಅವು ಕಣ್ಣು ಓಪನ್ ಉಪ್ಪುನಾಗ ಗೊತ್ತಾಪುಜತೆ ಇತ್ತೆ ಕೆಲವು ಸರ್ತಿ ಸ್ಕೂಲ್ ಬರ್ತದೆ ಟೆಸ್ಟ್ ಮಲ್ಪೇರು ಓದ್ಲೆ ಪಂಡ ರಡ್ಡು ಕಣ್ಣು ಓಪನ್ ಮಲ್ತು ಓದುವೇರು ಗೊತ್ತಾಪುಜ್ಜಿ ಕರೆಕ್ಟ್ only when they come to but only when they are checked then you will know ಪಾಪ ಒಂಜಿ ಕಣ್ಣಿಗೆ ದೃಷ್ಟಿ ಕಮ್ಮಿ ಉಂಡು ಅವು ಕೆಲವರೆಗೆ ಆಪುಂಡು ಕೆಲವು ಸರ್ತಿ ಎಂಕ್ಲು ಎಡ್ಡೆ ಕಣ್ಣಿಗೆ ಬಂದ್ ಮಲ್ತದು ದ ನಾಟ್ ಸೊ ಗುಡ್ ಐ ಇಂದ ಮಲ್ಪುವ ವಿ ಪುಟ್ what you say sort of occlusion malpu occlusion podi not a good eye it's like exercising your weak hand ancha correct ancha malpu kelav mast important informative ainanchna vicharan koriyar sir thank you so much for that ನಾನೀಗ ದೊಡ್ಡ ಶಾಪಿಂಗ್ ಮಾಲ್ ಏನಿಲ್ಲ, ನಾನಿರುವಂಥದ್ದು ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ. ಇಲ್ಲಿ ಒಂದ್ಸಲ ನೋಡಿದಾಗ ನಾನು ಆಗ್ಲೇ ಹೇಳಿದಾಗ ಬಹಳಷ್ಟು ಸ್ಪೆಷಾಲಿಟಿಗಳಿವೆ. ಮತ್ತೊಂದು ಸ್ಪೆಷಾಲಿಟಿ ಅಂತ ಬಂದಾಗ ಇಲ್ಲಿರುವಂತಹ ಒಂದು ಆಪ್ಟಿಕಲ್ಸ್ ತುಂಬ ಲಕ್ಸುರಿಯಾಗಿ ಅದ್ಭುತವಾಗಿದೆ. ಇದು ನಾವೊಂದು ಹೊಸ ಲೋಕಕ್ಕೆ ಬಂದಂಥ ಅನುಭವ. ಹಾಗಿದ್ದಾಗ ಇದರ ಬಗ್ಗೆ ಮಾತಾಡಬೇಕು. ಪೃಥ್ವಿ ಅವರು ಅಲ್ವಾ? ನಮಸ್ತೆ ಪೃಥ್ವಿ ಅವರು, ಹೇಗಿದ್ದೀನಿ? ಫೈನ್ ಸರ್. ಓಕೆ, ನಾನು ಡಾಕ್ಟರ್ ಅಗರ್ವಾಲ್ಗೆ ಬಂದಾಗ ಬಹಳಷ್ಟು ಕೆಟರ್ಗಳಿಗೆ ಹೋದೆ. ನಾನು ಅಲ್ಲಿ ಹೋದಾಗ ಬಹಳಷ್ಟು ವಿಶೇಷತೆಗಳನ್ನು ನೋಡಿದೆ. ಇದೀಗ ನೋಡಿದಾಗ ನಾವು ಆಪ್ಟಿಕಲ್ಸ್ ಸ್ವಲ್ಪ ವಿಶೇಷವಾಗಿದೆ ಆ್ಯಂಡ್ ವಿಭಿನ್ನವಾಗಿದೆ. ಏನಿದೆ ಸರ್, ಯಾವ ರೀತಿ ಇದೆ, ಏನು ಹೇಳ್ತೀರಿ? ಸೊ ಅದು ಬೇಸಿಕ್ಲಿ ಲೈಕ್ ನಾರ್ಮಲ್ ಅಫೋರ್ಡಬಲ್ ಪ್ರೈಸಸ್ ಎಲ್ಲ ಬೇಕಂದ್ರೆ ನಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸಸ್ ನಮ್ಮ ಹತ್ರ 1000 ಫ್ರೇಮ್ಸಸ್ ಎಲ್ಲ ಸ್ಟಾರ್ಟಿಂಗ್ ಇದೆ. ಪರ್ಸನ್ಸ್ ಲೈಕ್ ಲುಕಿಂಗ್ ಫಾರ್ ಚೀಪರ್ ಫ್ರೇಮ್ಸಸ್ 1000 rupees ಸ್ಟಾರ್ಟಿಂಗ್ ಪ್ರೈಸಸ್ 1000 ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಅದು ಕೂಡ ಡ್ಯೂರಬಿಲಿಟಿ ನಾರ್ಮಲಿ 1 to 2 years ವರೆಗೂ ನಿಮಗೆ ಡ್ಯೂರಬಿಲಿಟಿ ಚೆನ್ನಾಗಿ ಬರುತ್ತೆ ಫ್ರೇಮ್ಸಸ್. ಅಂಡ್ ಕನ್ಸಿಡರ್ ಲೆನ್ಸಸ್ ಮಾಡಿದ್ರೆ ನಮ್ಮ ಹತ್ರ 3 ಟೈಪ್ಸ್ ಬರುತ್ತೆ. ಒಂದು ಸಿಂಗಲ್ ವಿಷನ್, ಮತ್ತೆ ಬೈಫೋಕಲ್, ಮತ್ತೆ ಪ್ರೋಗ್ರೆಸಿವ್. ಸಿಂಗಲ್ ವಿಷನ್ ಅಂದ್ರೆ ನಾರ್ಮಲಿ ಲೈಕ್ ಚಿಕ್ಕ ಮಕ್ಕಳಿಗೆಲ್ಲ ಬರೋದು, ಲೈಕ್ ಬಿಲೋ 40 ಏಜ್ ಬಿಲೋ 30 ಏಜ್ ಬರುವಂತ ಲೆನ್ಸಸ್. ಸೊ ದೋಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ 1000 rupees ರೇಂಜಸ್ ಅಲ್ಲಿ ಸ್ಟಾರ್ಟಿಂಗ್ ಇದೆ. ಅದರಲ್ಲಿ ಲೈಕ್ ವಿತ್ ಹಾರ್ಡ್ ಕೋಟಿಂಗ್ ಲೆನ್ಸಸ್ ತರ ಎಲ್ಲ ಬರುತ್ತೆ. ಹಾರ್ಡ್ ಕೋಟಿಂಗ್ ಅಂದ್ರೆ ವಿತ್ ಪವರ್ಸ್ ಎಲ್ಲ ಬರುವಂತದ್ದು. ಆರ್ ಎಲ್ಸ್ ಇಫ್ ಅವ್ರಿಗೆ ಏನಾದ್ರು ಪವರ್ ಇಲ್ಲ, ಜಸ್ಟ್ ನಿಮ್ಗೆ ಸ್ಕ್ರೀನ್ ಟೈಮಿಂಗ್ ತುಂಬಾ ಇದೆ ಅಂದ್ರೆ ಆ ತರ ಲೆನ್ಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಅದು ಬಂದ್ಬಿಟ್ಟು ನಿಮಗೆ 1200 rupees ಸ್ಟಾರ್ಟಿಂಗ್ ಆಗುತ್ತೆ ಲೆನ್ಸಸ್. ಅಂಡ್ ವೆನ್ ಯು ಕಂಪೇರ್ ಟು ಲೈಕ್ ಪ್ರೋಗ್ರೆಸಿವ್ ಅಂಡ್ ಬೈಫೋಕಲ್ ಅಂದ್ರೆ ನಾರ್ಮಲಿ ಓಲ್ಡ್ ಏಜ್ ಪೀಪಲ್ಸ್ ಎಲ್ಲ ಯೂಸ್ ಮಾಡುವಂತ ಲೆನ್ಸಸ್. ಬೇಸಿಕ್ಲಿ ಅದರಲ್ಲಿ ಆಫ್ ಮೂನ್ ಮಾರ್ಕ್ ಅಂತ ಬರುತ್ತೆ ನಿಮಗೆ ಲೆನ್ಸಸ್ ಅಲ್ಲಿ. ಸೊ ಪ್ರೋಗ್ರೆಸಿವ್ ಅಂದ್ರೆ ನಿಮಗೆ ಅದು ನಿಮಗೆ ವಿತೌಟ್ ಮಾರ್ಕಿಂಗ್, ಅದರಲ್ಲಿ ನಿಮಗೆ 3 ವಿಷನ್ ಸಿಗುತ್ತೆ ಅಡ್ವಾಂಟೇಜ್ ಆಗ್ಬಿಟ್ಟು. ಸೊ ನಿಮಗೆ ಅಡಾಪ್ಟಿವ್ ಟೈಮಿಂಗ್ ನಿಮಗೆ ಲೆಸ್ಸರ್ ಆಗಿರುತ್ತೆ. ಸೊ ನಿಮ್ಗೆ ಕಂಫರ್ಟಬಲ್ ಜಾಸ್ತಿ ಇರುತ್ತೆ ವರ್ಕಿಗೆ ಅಥವಾ ಸಿಸ್ಟಮ್ ವರ್ಕಿಗೆ, ಡ್ರೈವಿಂಗಿಗೆ ಎಲ್ಲ.
ಸೊ ಪ್ರೋಗ್ರೆಸಿವ್ ಬೈಫೋಕಲ್ ನಿಮಗೆ ಸ್ಟಾರ್ಟಿಂಗ್ ಅರೌಂಡ್ 1500 to 2000 ರೇಂಜಸ್ ಅಲ್ಲಿ ಸ್ಟಾರ್ಟಿಂಗ್ ಆಗುತ್ತೆ. ಓಕೆ. ಆ್ಯಂಡ್ ಆಲ್ಸೋ ವಿ ಆರ್ ಪ್ರೊವೈಡಿಂಗ್ ಫೋಟೋಕ್ರೋಮ್ಯಾಟಿಕ್ ಲೆನ್ಸಸ್. ಫೋಟೋಕ್ರೋಮ್ಯಾಟಿಕ್ ಅಂದರೆ ನಿಮ್ಗೆ ಔಟ್ಸೈಡ್ ಹೋದರೆ ಲೈಕ್ ಡಿಪೆಂಡ್ಸ್ ಆನ್ ದ UV ರೇಸಸ್, ಅದು ಡಾರ್ಕ್ ಆಗೋದು. ಒನ್ಸ್ ನೀವು ಆಫೀಸಲ್ಲಿ ಇನ್ಸೈಡ್ ಬಂದ ತಕ್ಷಣ ಅಥವಾ ಮನೆ ವರ್ಕ್ ಮಾಡಬೇಕು ಅಂತ ವಾಪಸ್ ಬಂದರೆ ವಿತಿನ್ 5 to 10 seconds ಅಲ್ಲಿ ನಿಮಗೆ ನಾರ್ಮಲ್ ಐ ಗ್ಲಾಸ್ ಥರ ಟರ್ನ್ ಆಗೋದು, ಆ ಥರ ಗ್ಲಾಸಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ ನಾವು. ಓಕೆ. ಅದ್ರ ಜೊತೆಗೆ ಕಾಂಟ್ಯಾಕ್ಟ್ ಲೆನ್ಸಸ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ. ಇಫ್ ಪರ್ಸನ್ಸ್ ಏನಾದರೂ ಕಾಂಟ್ಯಾಕ್ಟ್ ಲೆನ್ಸ್ ಅಂದರೆ ಫಂಕ್ಷನ್ ಯೂಸ್ಗೆಲ್ಲ ನಾರ್ಮಲಿ ಇವಾಗ ಫ್ರೇಮ್ಸಸ್ ಎಲ್ಲ ಅವಾಯ್ಡ್ ಮಾಡ್ತಾರೆ ಮ್ಯಾಕ್ಸಿಮಮ್. ಹೌದು. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಬೇಕಂದ್ರೆ ಅದು ಕೂಡ ನಾವು ಪ್ರೊವೈಡ್ ಮಾಡ್ತೀವಿ, ನಮ್ಮ ಹತ್ರ ಉಂಟು. ಓಕೆ. ಸೊ ಮತ್ತೆ ಚಿಕ್ಕ ಮಕ್ಕಳಿಗೆಲ್ಲ ಇವಾಗ ಮಯೋಕೇರ್ ಲೆನ್ಸಸ್ ಅಂತ ಬರುತ್ತೆ. ಸೊ ಪವರ್ನೆಲ್ಲ ಕಂಟ್ರೋಲ್ ಮಾಡ್ಲಿಕ್ಕೆ ನಾರ್ಮಲಿ ಇವಾಗ ಚಿಕ್ಕ ಏಜಲ್ಲಿ ಪವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಹೋದ್ರೆ ಏಜ್ ಆಗ್ತಾ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಆಗುತ್ತೆ, ಲೆನ್ಸ್ ಥಿಕ್ನೆಸ್ ಆಗುತ್ತೆ ಅನ್ನೋದೊಂದು ವರಿ ಇರುತ್ತೆ ನಾರ್ಮಲಿ. ಎಷ್ಟು ಇದೆ ಸರ್ ವೆರೈಟಿ? ನಾನು ಕೇಳುವಾಗ ಬಹಳಷ್ಟು ಹೇಳ್ಬಿಟ್ರಿ ನೀವು, ಸೊ ಅದಕ್ಕೆ ನಾನು ಕೇಳುವಂಥದ್ದು ಎಷ್ಟಿದೆ ವೆರೈಟೀಸ್? ನಾರ್ಮಲಿ ಸಿಂಗಲ್ ವಿಷನ್ ಮತ್ತೆ ಪ್ರೋಗ್ರೆಸಿವ್, ಸಿಂಗಲ್ ವಿಷನ್ ಮಲ್ಟಿ ವಿಷನ್ ಅಂತ ಎರಡೇ ಟೈಪ್ ಬರೋದು. ಸೊ ಅದರಲ್ಲಿ ಸಿಂಗಲ್ ವಿಷನ್ ಅಲ್ಲಿ ಒಂದು ಮಯೋಕೇರ್ ಲೆನ್ಸಸ್ ಬಂದ್ಬಿಟ್ಟು ಬಿಲೋ ಏಜ್ ಲೈಕ್ 6 to 14 ಇಯರ್ಸ್ ಏಜ್ ಚೈಲ್ಡ್ಸ್ ಇರ್ತಾರಲ್ಲ ಅವ್ರಿಗೆ ಬರುತ್ತೆ. ಸೊ 14 to 30 ಏಜ್ ಅವರಿಗೆ ಸಿಂಗಲ್ ವಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಅದ್ರಲ್ಲಿ ಕೂಡ ನಮ್ದು ವೆರೈಟೀಸ್ ಆಫ್ ಬ್ರಾಂಡ್ಸ್ ಇದೆ ಲೆನ್ಸಸ್ ಅಲ್ಲಿ. ಅದ್ರ ಮೇಲೆ ನಾವು ಪ್ರೊವೈಡ್ ಮಾಡ್ತೀವಿ. ಲೈಕ್ ಫೀಚರ್ಸ್ ಎಲ್ಲ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ಫೀಚರ್ಸ್ ಎಲ್ಲ ಇದೆ. ಈ ಫೋಟೋಕ್ರೋಮ್ಯಾಟಿಕ್ ಅಂತ ಏನ್ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಎಲ್ಲ ಲೆನ್ಸಸ್ಗೂ ಅಪ್ಲೈ ಆಗುವಂಥದ್ದು. ಐದರ್ ಸಿಂಗಲ್ ವಿಷನ್ ಆದ್ರೂ ಅಪ್ಲೈ ಆಗುತ್ತೆ, ಪ್ರೋಗ್ರೆಸಿವ್ ಆದ್ರೂ ಅಪ್ಲೈ ಆಗುತ್ತೆ. ಸೊ ಯು ಕ್ಯಾನ್ ಗೋ ಫಾರ್ ಎನಿಥಿಂಗ್ ಫಾರ್ ಫೋಟೋಕ್ರೋಮ್ಯಾಟಿಕ್. ಓಕೆ, ಸರಿ. ಈ ಒಂದು ತಾವು ನೋಡ್ತಾ ಇದ್ದೀರಿ ಗ್ಲಾಸಸ್, ಇದು ಕೂಡ ಇಲ್ಲಿದೆ, ನಂದಲ್ಲ. ಸೊ ಎನಿವೆ ಇಂಥದ್ದು ಬಹಳಷ್ಟಿದೆ ಇಲ್ಲಿ ನಮ್ಮ ಅಗರ್ವಾಲ್ ಐ ಹಾಸ್ಪಿಟಲ್, ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲಲ್ಲಿ. ನಾನು ಆಗಲೇ ಹೇಳಿದಾಗೆ ಯಾವುದೇ ಶಾಪಿಂಗ್ ಮಾಲ್ಗೆ ಬಂದಿಲ್ಲ, ನಾನು ಹಾಸ್ಪಿಟಲ್ಗೆ ಬಂದಿರೋದು. ಬಟ್ ಇಲ್ಲಿ ಬಂದಾಗ ಭಾಳಷ್ಟು ವಿಶೇಷತೆಗಳಿವೆ. ನಮ್ಮ ಮಂಗಳೂರಿನವರಿಗೆ ಇದು ಪಕ್ಕಾ ಹೊಸತು. ನಮ್ಮ ದೇಶದಲ್ಲಿ ಇಲ್ಲದಂತಹ ಅದೆಷ್ಟೋ ವ್ಯವಸ್ಥೆಗಳು, ಒಳ್ಳೆಯ ಸುಸಜ್ಜಿತ ವ್ಯವಸ್ಥೆಗಳು ಇಲ್ಲಿದೆ. ಸೊ ಹಾಗಿದ್ದಾಗ ಸರ್, ಇದು ಯಾವ ರೇಂಜ್ ಅಂತ ಬಂದಾಗ 1,000ದಿಂದ ಶುರುವಾಗುತ್ತೆ. ಸನ್ ಗ್ಲಾಸಸ್ ನಿಮಗೆ ಸ್ಟಾರ್ಟಿಂಗ್ ಆಗುತ್ತೆ ಸರ್ 2000. ಎಸ್ ಸರ್. ಈ ಸನ್ ಗ್ಲಾಸಸ್ ಅಲ್ಲಿ ಒಂದು ವೆರೈಟೀಸ್ ಬ್ರಾಂಡ್ಸ್ ಕೂಡ ಉಂಟು. ಲೈಕ್ ರೇಬಾನ್ ಆಗಲಿ, ಐರಿಸ್, ID ಅಂತ ಹೇಳ್ಬಿಟ್ಟು, ಟಾಮಿ ಅಂತ ಬರುತ್ತೆ, ವೋಗ್ ಅಂತ ಬರುತ್ತೆ, ಆ ಥರ ಬ್ರಾಂಡ್ಸಸ್ ಎಲ್ಲ ಉಂಟು. ಬೇಸಿಕಲಿ ರೇಬಾನ್ ಸನ್ ಗ್ಲಾಸ್ ಬಂದ್ಬಿಟ್ಟು ನಿಮಗೆ ಯೂಸರ್ ಫ್ರೆಂಡ್ಲಿ ಇರುತ್ತೆ, ಪ್ಲಸ್ UV 400 ಪ್ರೊಟೆಕ್ಷನ್ ಸಿಗುತ್ತೆ. ಓಕೆ. ಲೆನ್ಸ್ಗಳು ಕೂಡ ಇಲ್ಲಿ ಇದೆಯಾ ಹೇಗೆ? ಲೆನ್ಸಸ್ ಇಲ್ಲ ಸರ್, ಲೆನ್ಸಸ್ ವಿ ಹ್ಯಾವ್ ಟು ಆರ್ಡರ್ ಇಟ್. ಲೈಕ್ ಅರೌಂಡ್ 3 days ಆದ್ರ ಟೈಮ್ ತಾಗುತ್ತೆ ನಮಗೆ. ಡಾಕ್ಟರ್ ಸಜೆಸ್ಟ್ ಮಾಡಿದ್ಮೇಲೆ ತಾವುಗಳು? ಡೆಫಿನೆಟ್ಲಿ ಸರ್, ಡಾಕ್ಟರ್ ನಮಗೆ ಅಡ್ವೈಸ್ ಮಾಡ್ತಾರೆ. ಅವ್ರಿಗೆ ಅಂದ್ರೆ ಎಲ್ಲ ಕನ್ಸಲ್ಟ್ ಆದ್ಮೇಲೆ ಅವ್ರಿಗೆ ಯಾವ ತರ ಬೇಕು ಕ್ಲಾಸ್ ಅಂತ ಹೇಳ್ಬಿಟ್ಟು ಅಡ್ವೈಸ್ ಮಾಡ್ತಾರೆ. ಸೊ ನಾವು ಅದನ್ನ ನೋಡ್ಕೊಂಡ್ಬಿಟ್ಟು ಅದ್ರ ಡಿಪೆಂಡ್ಸ್ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಎಲ್ಲ ಕಂಪ್ಲೀಟ್ ಆಗಿ. ಸೊ ದಟ್ ಅವ್ರು ಸೆಲೆಕ್ಟ್ ಮಾಡ್ಕೋಬಹುದು ಯಾವ ಬ್ರ್ಯಾಂಡ್ ಬೇಕು, ಯಾವ ಫ್ರೇಮ್ ಬೇಕು ಅಂತ ಹೇಳ್ಬಿಟ್ಟು. ಅಂಡ್ ಆಲ್ಸೋ ದೇ ಕ್ಯಾನ್ ಟ್ರೈ ಮೋರ್ ಫ್ರೇಮ್ಸ್. ಲೈಕ್ ಆಪ್ಷನ್ಸ್ ತುಂಬಾ ಉಂಟು. ಅವ್ರು ಯಾವ್ದು ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ, ಆ ಫ್ರೇಮ್ ಅಲ್ಲಿ ನಾವು ಲೆನ್ಸಸ್ ಫಿಟ್ ಮಾಡ್ಕೊಡ್ತೀವಿ, ಡಾಕ್ಟರ್ ಸಜೆಸ್ಟ್ ಮಾಡಿರೋಂಥ ಲೆನ್ಸಸ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಪ್ರತಿ ಅವರೇ, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಡಾಕ್ಟರ್ ಅದಿತಿ ಮೇಡಮ್ ಆಪರೇಷನ್ ಥಿಯೇಟರ್ಗೆ ಹೋಗಿದ್ದಾರೆ. ನಾನು ಆಗ ಮಾತಾಡ್ತಿದ್ದಾಗ ಮತ್ತಷ್ಟು ವಿಶೇಷತೆಗಳಿದೆ. ಅದರಲ್ಲೂ ಕೂಡ ನಮ್ಮ ಮಂಗಳೂರಲ್ಲಿ ಇಲ್ಲಿಗೆ ಬಂದಾಗ ಇಂಥ ಹಾಸ್ಪಿಟಲ್ ಇದೆಯಾ ಅನ್ನುವಂಥದ್ದು ನೋಡಿದಾಗ ಶಾಕ್ ಆಗುತ್ತೆ. ಇವೆಲ್ಲದರ ಜೊತೆಗೆ ಬಹಳಷ್ಟು ವಿಶೇಷತೆಗಳಿವೆ. 3 ಫ್ಲೋರ್ಗಳಲ್ಲಿರುವಂತಹ ಒಂದು ಸುಸಜ್ಜಿತವಾಗಿರುವಂತಹ ಈ ಒಂದು ಅಗರ್ವಾಲ್ ಹಾಸ್ಪಿಟಲ್. ಸೊ ಹಾಗಿದ್ದಾಗ ಡಾಕ್ಟರ್ ಅಗರ್ವಾಲ್ ಹಾಸ್ಪಿಟಲ್ನ ಅದಿತಿ ಮೇಡಮ್ ಅವರ ಜೊತೆ ಕಾಯ್ಬೇಕು. ಮೋಸ್ಟ್ಲಿ ಅವ್ರದ್ದು ಆಪರೇಷನ್ ಥಿಯೇಟರ್ನ ಹೊರಗಡೆ ನಾನು ನಿಂತಿದ್ದೀನಿ. ಎಸ್ ಮೇಡಮ್ ಬಂದಿದ್ದಾರೆ. ಮೇಡಮ್ ನಮಸ್ತೆ, ಒನ್ಸ್ ಅಗೇನ್ ವೆಲ್ಕಮ್. ನಮಸ್ತೆ ಮೇಡಮ್. ಏನ್ ಹೇಳ್ತೀರಾ ಮೇಡಮ್ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಇಲ್ಲಿ ನೋಡಿ, ಇದು ಸ್ಟೇಟ್ ಆಫ್ ಆರ್ಟ್ ಹಾಸ್ಪಿಟಲ್ ಆಪರೇಷನ್ ಥಿಯೇಟರ್ ಇದೆ. ಇದರಲ್ಲಿ ಲೈಕ್ ನಾನು ಒಂದೇ ಪೇಷಂಟ್ಗೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಫುಲ್ ಕ್ಲೀನ್ ಅಂಡ್ ನೀಟ್ ಇದೆ. ಮತ್ತೆ ಫುಲ್ ಒಳಗಡೆ ಹೋಗಕ್ಕೆ ಆಗುದಿಲ್ಲ, ಬೇರೆ ಪ್ರೋಟೋಕಾಲ್ಸ್ ಇದೆ. ಬಟ್ ಬೇರೆ ಕಡೆ ಒಂದು ಗ್ಯಾಲರಿ ಇದೆ, ನಾನು ಆ ಕಡೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಪೇಷಂಟ್ ವೇಟಿಂಗ್ ಏರಿಯಾ ಇದೆ. ಆಪರೇಷನ್ ಮುಂಚೆ ಪೇಷಂಟ್ಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಇಲ್ಲಿ ಕುತ್ಕೊಳ್ತಾರೆ. ಆಪರೇಷನ್ ವಾಗ ಪೇಷಂಟ್ಸ್ ಒಳಗಡೆ ಹೋಗ್ತದೆ. ಎಲ್ಲ ಪ್ರಿಪರೇಷನ್ ಆದ್ಮೇಲೆ ಅವ್ರಿಗೆ ಬಟ್ಟೆ ಮೇಲೆ ಒಂದು ಡಿಸ್ಪೋಸಬಲ್ ಗೌನ್ಸ್ ಎಲ್ಲ ಹಾಕ್ತೀನಿ. ಪೇಷಂಟ್ಸ್ಗೆ ಕ್ಯಾಪ್, ಮಾಸ್ಕ್ ಕೂಡ ಕೊಡ್ತೀನಿ. ದೆನ್ ಫೀಟ್ ಕವರ್ ಕೊಡ್ತೀನಿ. ಎಲ್ಲ ಆದ್ಮೇಲೆ ಪೇಷಂಟ್ಸ್ಗೆ ಪ್ರಿಪರೇಷನ್ ಆದ್ಮೇಲೆ ಪೇಷಂಟ್ಸ್ ಒಳಗಡೆ ಆಪರೇಷನ್ ಬಗ್ಗೆ ಹೋಗ್ತಾರೆ. ಸೊ ಅದು ವಿವಿಂಗ್ ಗ್ಯಾಲರಿ ಬಗ್ಗೆ ಬಹುಶಃ ಹೇಳುವಂತ ತಾವು ಅಲ್ವಾ? ಇಲ್ಲಿ ವಿಶೇಷತೆ ಏನಂತ ಹೇಳಿದ್ರೆ ವಿವಿಂಗ್ ಗ್ಯಾಲರಿ ಅನ್ನೋದು ಇದೆ. ಅದು ಎಲ್ಲಿ ಅಂತ ಬಂದಾಗ ನಮ್ಮ ದೇಶದಲ್ಲಿ ಎಲ್ಲೂ ಕೂಡ ಇಲ್ಲ. ಜೊತೆಗೆ ಫಾರಿನ್ ಕಂಟ್ರಿಗಳಲ್ಲಿ ನಾವು ನೋಡಿದ್ದೀವಿ. ಅಂದ್ರೆ ಅಟ್ ಎ ಟೈಮ್ ಆಪರೇಷನ್ ಆಗ್ತಾ ಇರುತ್ತೆ ನೋಡಿ. ಆಪರೇಷನ್ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ಆ ಪೇಷಂಟ್ನ ಮನೆಯವರು ಒಳಗಡೆ ಅಂದ್ರೆ ಹೊರಗಡೆ ಕುಳಿತುಕೊಂಡು ಅಲ್ಲಿ ಯಾವ ರೀತಿ ಆಪರೇಷನ್ ಆಗುತ್ತೆ, ಏನ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್, ಸೊ ಯಾವ ರೀತಿ ಆ ಒಂದು ಪ್ರಕ್ರಿಯೆ ಆಗುತ್ತೆ ಅದನ್ನ ಲೈವ್ ಆಗಿ ನೋಡ್ಬೋದು. ಅದನ್ನ ಲೈವ್ ಆಗಿ ನೋಡುವಂತಹ ಒಂದು ವ್ಯವಸ್ಥೆ ಇದೆ. ಅದು ಡಿಫ್ರೆಂಟ್ ಆಗಿರುವಂತಹ ವ್ಯವಸ್ಥೆ. ಸೊ ಅದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಎಕ್ಸ್ಪ್ಲೇನ್ ಮಾಡ್ತಿರಲ್ಲ ಮೇಡಮ್, ನೋಡ್ಬೋದಲ್ವಾ? ಎಸ್ ಮೇಡಮ್. ಸೊ ಇದು ನಂದು ವ್ಯೂಯಿಂಗ್ ಗ್ಯಾಲರಿ ಇದೆ. ನಾನು ತೋರಿಸ್ತೀನಿ. ಒಳಗಡೆ ಬನ್ನಿ. ಇಲ್ಲಿ ಒಂದು
AC ಕೂಡ ಇದೆ, ಆರಾಮಾಗಿ ಪೇಷಂಟ್ ಫ್ರೆಂಡ್ಸ್ ಫ್ಯಾಮಿಲಿ ಇಲ್ಲಿ ಕುತ್ಕೊಳ್ಬಹುದು. ಇಲ್ಲಿಂದ ನಿಮ್ಗೆ ಕಾಣ್ತದೆ ದಟ್ ಒಳಗಡೆ ಏನಾಗ್ತದೆ. ನಾನು ಆಪರೇಷನ್ ಮಾಡುವಾಗ ಯಾರಾದ್ರೂ ನೋಡ್ಬೋದು. ಓಕೆ, ಇಲ್ಲಿ ಕುತ್ಕೊಳ್ಳಿ, ಒಳಗಡೆ ನೋಡ್ಬಹುದು. ಫಾರ್ ಎಕ್ಸಾಂಪಲ್ ನಿಮ್ದು ಅಮ್ಮ ಅಪ್ಪಗೆ ಆಪರೇಷನ್ ಆಗ್ತದೆ, ನಿಮ್ಗೆ ಆತರ ಯು ವಿಲ್ ಹ್ಯಾವ್ ದ ಫೀಲಿಂಗ್ ನೋ ಅಟ್ ಲೀಸ್ಟ್ ಐ ಕ್ಯಾನ್ ಸಿ ವೆದರ್ ದೇ ಆರ್ ಹ್ಯಾಂಡ್ಲಿಂಗ್ ಮೈ ಪೇರೆಂಟ್ಸ್ ನೈಸ್ಲಿ, ಹೇಗೆ ಆಗ್ತದೆ, ಹೌ ಆರ್ ದೇ ಬಿಹೇವಿಂಗ್, ಡಾಕ್ಟರ್ ಹೇಗೆ ಇದೆ, ಲೆನ್ಸ್ ಹೇಗೆ ಹಾಕ್ತಾರೆ, ಸ್ವಲ್ಪ ಒಂದ್ಸತಿ ನೋಡ್ಬೇಕು ಲೈಫ್ ಅಲ್ಲಿ ಒಂದ್ಸತಿ. ಸೊ ಎನಿ ಒನ್ ಕ್ಯಾನ್ ಕಮ್ ಅಂಡ್ ಇಟ್ ಹಾರ್ಡ್ಲಿ ಟೇಕ್ಸ್ 10 to 15 minutes. ಹೌದಾ, ಅಲ್ಲಿ ಮುಗೀತದೆ? ಹೌದು ಹೌದು ಹೌದು, 10 to 15 minutes ಆಗ್ತದೆ. ನೀವು ಲೈವ್ ಸರ್ಜರಿ ನೋಡಿದಿರಾ ಅಲ್ವಾ, ಇವತ್ತು ಲೈವ್ ಸರ್ಜರಿ ನಡೀತದೆ, ನೀವು ನೋಡಿದಿರಾ ಹೇಗೆ ಆಗಿದೆ. ಸೊ 10 to 15 minutes ಇಂದ ಮುಗೀತದೆ. ನಾನು ಏನ್ ಇಂಜೆಕ್ಷನ್ ಕೊಡೋದಿಲ್ಲ, ಡ್ರಾಪ್ಸ್ ಹಾಕಿ ಆಪರೇಷನ್ ಮಾಡ್ತೀನಿ. ಇಮಿಡಿಯೇಟ್ಲಿ ಅದು ಆಪರೇಷನ್ ಆದ್ಮೇಲೆ ಅವರಿಗೆ ನಾನು OT ಹೊರಗಡೆ ಶಿಫ್ಟ್ ಮಾಡ್ತೀನಿ. ಮೋಸ್ಟ್ಲಿ ನಾನು ಪ್ಯಾಚ್ ಏನ್ ಹಾಕುದಿಲ್ಲ, ಕಪ್ಪು ಕನ್ನಡಿ ಹಾಕಿ ಇಲ್ಲಿಂದ ಅವರಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಒಂದು ಅಟೆಂಡರ್ ಯಾವಾಗ್ಲೂ ಪೇಷಂಟ್ ಜೊತೆಗೆ ಇರ್ತದೆ. ಅವರಿಗೆ ಆದ್ಮೇಲೆ ದೇ ಕ್ಯಾನ್ ಗೋ, ಇಮಿಡಿಯೇಟ್ಲಿ ಡಿಸ್ಚಾರ್ಜ್ ಆಗ್ತದೆ. ಡಿಸ್ಚಾರ್ಜ್ ಆದ್ಮೇಲೆ ಅವರು ಫಸ್ಟ್ ಫ್ಲೋರ್ ಹೋಗ್ತದೆ. ಫಸ್ಟ್ ಫ್ಲೋರ್ ಅಲ್ಲಿ ಅವರು ಡ್ರಾಪ್ಸ್ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಆದ್ಮೇಲೆ ಅವರು ಮನೆ ಹೋಗ್ತಾರೆ. ಕೆಲವು ಪೇಷಂಟ್ಸ್ ಈಗ ನೋಡಿ ಮ್ಯಾಂಗ್ಳೂರಲ್ಲಿ ಯಂಗ್ ಕ್ರೌಡ್, ಮೋಸ್ಟ್ ಆಫ್ ದೆಮ್ ಹ್ಯಾವ್, ಮೆನಿ ಆಫ್ ದೆಮ್ ಹ್ಯಾವ್ ಗಾನ್ ಔಟ್, ಫಾರಿನ್ ಹೋಗಿದ್ದಾರೆ, ಬೇರೆ ಕಂಟ್ರೀಸ್, ಬೇರೆ ಸಿಟೀಸ್ ಅಲ್ಲಿ ಹೋಗಿದ್ದಾರೆ. ಅಮ್ಮ ಅಪ್ಪ ಒಬ್ಬರೇ ಇರ್ತಾರೆ. ಸೊ ಇನ್ ದ್ಯಾಟ್ ಕೇಸ್ ವಿ ಕ್ಯಾನ್ ಅರೇಂಜ್ ವೆಹಿಕಲ್ಸ್ ಆಲ್ಸೋ for pick up and drop if they need, because Mangalore ಅಷ್ಟು it's not like Bangalore, it's very easy to move around. ಅಂದ್ರೆ ಎಲ್ಲೂ ಕೂಡ ಇಲ್ಲ ನಮ್ಮ ದೇಶದಲ್ಲಿ. ಸೊ ಇಲ್ಲಿ ಇದೆ, ಅದು ಮಂಗಳೂರಿನಲ್ಲಿ. ಎಲ್ಲಿ ಅಂತ ಬಂದಾಗ ಅದು ನಮ್ಮ ಪಂಪೆಲ್ ಹತ್ರ ಇರುವಂತಹ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಅಲ್ಲಿ ಇರುವಂತದ್ದು. ಸೊ ಈ ಹಿಂದೆ ನಾವು ಕೇಳ್ತಿದ್ವಿ ಆಪರೇಷನ್ ಥಿಯೇಟರ್ ಅಂತ ಬಂದಾಗ ಅಲ್ಲಿ ಒಂದು ರೆಡ್ ಲೈಟ್ ಆಗ್ತಾ ಇದ್ರು, ಯಾರು ಕೂಡ ಹೋಗ್ಲಿಕ್ಕಿಲ್ಲ, ನೋಡ್ಲಿಕ್ಕಿಲ್ಲ, ಇಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲವೂ ಕೂಡ ನಮ್ಗೆ ಕಾಣ್ಲಿಕ್ಕೆ ನೋಡ್ಲಿಕ್ಕೆ ಸಿಗುತ್ತೆ. ಅದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇದು ನಾವು ನೋಡುವಂತಹ ಕಣ್ಣು, ಜೊತೆಗೆ ಈ ಕಣ್ಣಿಗೆ ದೃಷ್ಟಿಯನ್ನ ನೀಡುವಂತಹ ಪವರ್ಫುಲ್ ಆಗಿರುವಂತಹ ರೆಟಿನಾ ಅಂತ ಹೇಳ್ತಾರೆ. ಇದಕ್ಕೆ ಒಳಗಡೆ ಇರುವಂತಹ ಭಾಗ. ಬಹುಶಃ ನಾನು ಆಗದಿಂದ ಡಾಕ್ಟರ್ ಅಗರ್ವಾಲ್ ಐ ಹಾಸ್ಪಿಟಲ್ ಇದ್ದೇನೆ. ಬಹುಶಃ ಕಣ್ಣಿನ ಬಗ್ಗೆ ನನಗೆ ಒಂದು ಹಂತಕ್ಕೆ ತಿಳಿದುಕೊಳ್ಳುವಂತಹ ಒಂದು ವಿಚಾರ. ಇವೆಲ್ಲದರ ನಡುವೆ ಇದೀಗ ಈ ಕಣ್ಣು, ಈ ರೆಟಿನಾ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಕಣ್ಣು ಸರಿಯಾಗಿ ಕಾಣಬೇಕು ಅಥವಾ ನಮ್ಮ ದೃಷ್ಟಿ ಸರಿಯಾಗಿ ನಮ್ಮ ಜಗತ್ತನ್ನು ನಾವು ನೋಡಬೇಕು ಅಂತ ಬಂದಾಗ ರೆಟಿನಾ ಸರಿಯಾಗಿರಬೇಕು. ರೆಟಿನಾ ಸರಿ ಇಲ್ಲ ಅಂತ ಬಂದಾಗ ಅಲ್ಲಿ ಪ್ರಾಬ್ಲಮ್ ಶುರುವಾಗುತ್ತೆ, ಅಲ್ಲಿ ಕುರುಡುತನ ಅಥವಾ ದೃಷ್ಟಿ ಮಂದ ಆಗುತ್ತೆ ಅನ್ನುವಂಥ ವಿಚಾರಗಳಿದೆ. ಸೊ ಹಾಗಿದ್ದಾಗ ನಮ್ಮ ಜೊತೆ ಈಗ ಮೆಡಿಕಲ್ ರೆಟಿನಾ ಎಕ್ಸ್ಪರ್ಟ್ ಡಾಕ್ಟರ್ ದೀಪ್ತಾ ರಾಜನ್ ಮೇಡಮ್ ಅವರು ಇದ್ದಾರೆ. ಆತ್ಮೀಯವಾದ ಸ್ವಾಗತ ಮೇಡಮ್ ತಮಗೆ. ವೆಲ್ಕಮ್ ಒನ್ಸ್ ಅಗೇನ್. ಎಸ್ ಮೇಡಮ್, ನಾನು ಇಬ್ರು ಡಾಕ್ಟರ್ ಜೊತೆ ಮಾತಾಡಿದ್ದೇನೆ. ಅಂಡ್ ಎಸ್, ನಾನು ದೀಪ್ತಾ ಮೇಡಮ್ ಅವ್ರ ಜೊತೆ ಬಾಕಿ ಇತ್ತು ಮಾತಾಡ್ಲಿಕ್ಕೆ, ಅವ್ರ ಜೊತೆ ಮಾತಾಡಬೇಕು. ಒನ್ ಆಫ್ ದಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ರೆಟಿನಾದ ಬಗ್ಗೆ ಮಾತಾಡಬೇಕು. ಸೊ ಹಾಗಿದ್ದಾಗ ಒಂದು ಕಣ್ಣು ಚೆನ್ನಾಗಿ ಕಾಣಬೇಕು, ಸರಿಯಾಗಿ ಕಾಣಬೇಕು ಅಂತ ಬಂದ, ಅದಕ್ಕೆ ಪವರ್ಫುಲ್ ಅಂತ ಬಂದ ಅದು ರೆಟಿನಾ ಚೆನ್ನಾಗಿರ್ಬೇಕು. ಅಂದ್ರೆ ಈಗಾಗಲೇ ನನ್ಗೆ ಗೊತ್ತಿರಲಿಲ್ಲ, ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ. ಸೊ ಇದು ರೆಟಿನಾ ಅಂತ ಹೇಳಿ. ಸೊ ಅಂದ್ರೆ ಕಣ್ಣಿನ ಹಿಂಭಾಗದಲ್ಲಿರುವಂತಹ ನರಗಳು, ಅದಕ್ಕೆ ರೆಟಿನಾ ಅಂತ ಹೇಳ್ತಾರೆ ಅಂತ ಹೇಳಿ. ಸೊ ಏನ್ ಮೇಡಮ್ ಎಕ್ಸಾಕ್ಟ್ಲಿ ರೆಟಿನಾ ಅನ್ನುವಂಥದ್ದು, ಯಾಕೆ ಅದು ವೆರಿ ಇಂಪಾರ್ಟೆಂಟ್, ನಾವು ಕಣ್ಣು ಚೆನ್ನಾಗಿ ಕಾಣಬೇಕು ಅಂತ ಬಂದಾಗ ಏನ್ ಹೇಳ್ತೀರಾ ಮೇಡಮ್? ಓಕೆ, ಸೊ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. Yes, ma'am. ಸೊ ದಿಸ್ ಇಸ್ ಹೌ ಅವರ್ ಐ ವಿಲ್ ಬಿ. ಓಕೆ, ಸೊ ಈಗ ರೆಟಿನಾ ಅಂದ್ರೆ ನಮ್ದು ಕಣ್ಣಿದು ಇನ್ನರ್ ಮೋಸ್ಟ್ ಪಾರ್ಟ್. ಓಕೆ, ನಮ್ಗೆ ಅದು ಕಣ್ಣು ಒಂದು ಕ್ಯಾಮರಾ ಅಂತ ಕಂಪೇರ್ ಮಾಡುವಾಗ ಕ್ಯಾಮರಾದು ಫಿಲ್ಮ್ ಹೇಗೆ, ಅದೇ ತರಾನೇ ನಮ್ಗೆ ಕಣ್ಣಿದು ರೆಟಿನಾ. ಸೊ ಏನೆಲ್ಲ ಇಮೇಜಸ್ ನಾವು ಕ್ಯಾಪ್ಚರ್ ಮಾಡ್ತದೆ ಅದು ಫಿಲ್ಮ್ ಅಲ್ಲಿ ಬರಬೇಕು, ಬೀಳ್ಬೇಕಲ್ಲ, ಆಮೇಲೆ ಅದು ಪ್ರೋಸೆಸ್ ಆಗಿ ನಮ್ಗೆ ಇಮೇಜಸ್ ಸಿಗ್ತದೆ. ಸೊ ಅದೇ ತರಾನೇ ಕಣ್ಣಿದು ಒಳಗೆ ಏನೆಲ್ಲ ಲೈಟ್ ಬರ್ತದೆ, ಸೊ ದಟ್ ಹ್ಯಾಸ್ ಟು ಫೋಕಸ್ ಕರೆಕ್ಟ್ಲಿ ಆನ್ ದ ರೆಟಿನಾ. ಆಮೇಲೆ ಇದು ರೆಟಿನಾ ಲೈಟಿಗೆ ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಹಾಕಿ ಆಪ್ಟಿಕ್ ನರ್ವ್ ಇಂದು ಬ್ರೈನ್ಗೆ ಕಲಿಸ್ತೇನೆ. And that is when you see the beautiful world. Okay, okay. So if this is having any damage, then the vision is not going to happen. Oh. ಸೊ ಅದಕ್ಕೆ ಏನೆಲ್ಲ ಇಲ್ಲಿ ಎಷ್ಟು ಲೈಟ್ ಬಂದ್ರೆ ಕೂಡ ರೆಟಿನಾದಲ್ಲಿ ಕರೆಕ್ಟ್ ಆಗಿ ಫೋಕಸ್ ಆಗಿ ಬ್ರೈನ್ ಅಲ್ಲಿ ಹೋಗೋದಿಲ್ಲ ಅಂದ್ರೆ ನಮ್ಗೆ ಏನೂ ಕಾಣಕ್ಕಾಗಲ್ಲ. ಆದ್ರೆ ರೆಟಿನಾದಲ್ಲಿ ಪ್ರಾಬ್ಲಮ್ ಹೇಗೆ ಶುರುವಾಗುತ್ತೆ, ಯಾವ ರೀತಿ ಪ್ರಾಬ್ಲಮ್ಗಳು ಶುರುವಾಗುತ್ತೆ ಮೇಡಮ್ ರೆಟಿನಾದಲ್ಲಿ? ಸೊ ರೆಟಿನಾದು ಪ್ರಾಬ್ಲಮ್ಸ್ ಅಂದ್ರೆ ಎನಿ ಏಜ್ ಕ್ಯಾನ್ ಬಿ ಎಫೆಕ್ಟೆಡ್ ವಿತ್ ರೆಟಿನಾ ಪ್ರಾಬ್ಲಮ್. ಓಕೆ, ಸೊ ಈಗ ನ್ಯೂ ಬಾರ್ನ್ಗೆ ಕೂಡ ರೆಟಿನಾ ಪ್ರಾಬ್ಲಮ್ಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಪ್ರಿಮೆಚುರಿಟಿದು ಬರ್ತೇನೆ, ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅದು ನ್ಯೂ ಬಾರ್ನ್ಸ್ಗೆ ಬರಲಿಕ್ಕೆ ಚಾನ್ಸಸ್ ಇದೆ. ಆಮೇಲೆ ಸ್ಕೂಲ್ ಏಜ್ ಕಿಡ್ಸಿಗೆ
ಅದು ಹೈ ಮೈನಸ್ ಪವರ್ ಇದೆಯಲ್ಲ, ಸೊ ಅದಕ್ಕಿಂತ ಚೇಂಜಸ್ ಬರ್ಲಿಕ್ಕೆ ಕೂಡ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ಯಂಗ್ ಅಡಲ್ಟ್ಸ್ ಇದ್ರೆ ಅವರಿಗೆ BP ಶುಗರ್ ಆ ತರ ಇದ್ರೆ ಅದೊಂದು ಚೇಂಜಸ್ ಕೂಡ ನರದಲ್ಲಿ ಬರ್ಲಿಕ್ಕೆ ಚಾನ್ಸಸ್. ಇನ್ನೊಂದು ಓಲ್ಡ್ ಏಜ್ಗೆ ಅವರಿಗೆ ಏಜ್ ರಿಲೇಟೆಡ್ ಆಗಿ ಆ ತರ ಚೇಂಜಸ್ ಕೂಡ ಬರ್ಲಿಕ್ಕಿದೆ. ಸೊ ಎನಿ ಏಜ್ ಕ್ಯಾನ್ ಗೆಟ್ ಎಫೆಕ್ಟೆಡ್ ಬಿಕಾಸ್ ಆಫ್ ರೆಟಿನಾ. ಎನಿ ಏಜ್, ನೋ ಏಜ್. ಓಕೆ. ಅಂದ್ರೆ BP ಡಯಾಬಿಟಿಕ್ ಇಂದ ಪ್ರಾಬ್ಲಮ್ ಆಗುತ್ತೆ ರೆಟಿನಕ್ಕೆ, ಕಣ್ಣು ಕಾಣಲ್ಲ ಅಂತ ಹೇಳ್ತಾರಲ್ಲ ಮೇಡಮ್? ಎಸ್, ಅದು ನಿಮ್ಗೆ ನಮ್ದು ಬಾಡಿಯಲ್ಲಿ ಡೈರೆಕ್ಟ್ ಆಗಿ ರಕ್ತನಾಳ ಎಲ್ಲ ನೋಡೋದು ಒಂದೇ ಪೋರ್ಷನ್, ಅದು ನಮ್ದು ರೆಟಿನಾ. ಬಾಕಿ ನಮ್ಗೆ ರಕ್ತನಾಳ ನೋಡ್ಲಿಕ್ಕೆ ಆಂಜಿಯೋಗ್ರಾಮ್ ಮಾಡಬೇಕು, ಕೆಲವೊಮ್ಮೆ ಸರ್ಜರಿ ಆದ್ಮೇಲೆ ನಮ್ಗೆ ರಕ್ತನಾಳ ಕಾಣ್ತದೆ. ಬಟ್ ಇದು ಬಾಡಿಯಲ್ಲಿ ಒಂದೇ ಸ್ಥಳ ನಮ್ಗೆ ರಕ್ತನಾಳ ಎಲ್ಲ ಡೈರೆಕ್ಟ್ ಆಗಿ ಕಾಣುತ್ತದೆ. ದಟ್ ಇಸ್ ರೆಟಿನಾ. ಸೊ ರೆಟಿನಾ ಇಸ್ ಫುಲ್ ಆಫ್ ಬ್ಲಡ್ ವೆಸಲ್ಸ್. ನಮ್ದು ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಇದೆ, ಬ್ಲಡ್ ಶುಗರ್ ಜಾಸ್ತಿ ಇದೆ ಅಲ್ಲ, BP ಇದೆ, ಕೊಲೆಸ್ಟ್ರಾಲ್, ಈವನ್ ಕ್ಯಾನ್ಸರ್ಸ್, ಅದಿಂದು ಚೇಂಜಸ್ ಕೂಡ ಕಣ್ಣಿದು ನರದಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ಅದಕ್ಕೆ ರೆಟಿನೋಪತಿ ಹೇಳ್ತದೆ. ಶುಗರ್ ಇಂದ ಬರುವಾಗ ಚೇಂಜಸ್ ಗೆ ನಮ್ಗೆ ಡಯಾಬಿಟಿಕ್ ರೆಟಿನೋಪತಿ ಆ ತರ ಹೇಳ್ತದೆ. BPದು ಹೈಪರ್ಟೆನ್ಸಿವ್ ರೆಟಿನೋಪತಿ, ಲ್ಯುಕೀಮಿಕ್ ರೆಟಿನೋಪತಿ, ಆ ತರ ಎಲ್ಲ ಚೇಂಜಸ್ ನರದಲ್ಲಿ ಬರ್ಲಿಕ್ಕೆ ಚಾನ್ಸಸ್ ಇದೆ. ಅಂಡ್ ಇನ್ ಸಮ್ ಕೇಸಸ್ ಇದು ರೆಟಿನಾದು ಚೇಂಜಸ್ ನೋಡಿ ನಮ್ಗೆ ಬಾಡಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಆ ತರ ಹೇಳ್ಕಾಗ್ತದೆ. ಸೊ ರೆಟಿನಾ ವಿಲ್ ಗಿವ್ ಕ್ಲೂ ಟು ದಿ ಬಾಡಿ ಪ್ರಾಬ್ಲಮ್ಸ್ ಆಸ್ ವೆಲ್. ಸೊ ಅದಾದ್ಮೇಲೆ ಇಫ್ ಯು ಕನ್ಸಲ್ಟ್ ದ ರೆಸ್ಪೆಕ್ಟಿವ್ ಫಿಸಿಷಿಯನ್ ಆರ್ ಕಾರ್ಡಿಯಾಲಜಿಸ್ಟ್, ಅದು ಬಾಡಿದು ಸೀರಿಯಸ್ ಡಿಸೀಸಸ್ ಕೂಡ ಗೊತ್ತಾಗ್ತದೆ. ಓಕೆ. ಇಲ್ಲಿ ಮೇನ್ಲಿ ತಾವು ಇಲ್ಲಿ ಮೆಡಿಕಲ್ ರೆಟಿನಾ ಎಕ್ಸ್ಪರ್ಟ್ ಆಗಿದ್ದೀರಿ. ಸೊ ಹಾಗಿದ್ದಾಗ ಇಲ್ಲಿ ಯಾವ ರೀತಿ ರೆಟಿನಾ ರಿಲೇಟೆಡ್ ಇಲ್ಲಿ ಚಿಕಿತ್ಸೆಗಳು ನಡೆಯುತ್ತೆ ಮೇಡಮ್, ಹೇಗಿರುತ್ತೆ ಅದು? ಓಕೆ. ಸೊ ರೆಟಿನಾದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಟ್ರೀಟ್ಮೆಂಟ್ ಇಸ್ ಟೈಮ್ಲಿ ಮ್ಯಾನೇಜ್ಮೆಂಟ್. ಅದು ನೀವು ಕರೆಕ್ಟ್ ಟೈಮಲ್ಲಿ ತಗೊಳ್ಳೋದಿಲ್ಲ ಅಂದ್ರೆ ನಮಗೆ ಅದು ಕಷ್ಟ ಆಗ್ತದೆ. ಸೊ ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಕರೆಕ್ಟ್ ಟೈಮ್. ಓಕೆ. ಸೊ ಆದಮೇಲೆ ಕೆಲವೊಮ್ಮೆ ನಮಗೆ ರೆಗ್ಯುಲರ್ ಆಗಿ ಫಾಲೋ ಅಪ್ ಬೇಕಾಗ್ತದೆ. ಸೊ ಹೇಗೆ ಅದು ಪ್ರೋಗ್ರೆಸ್ ಆಗ್ತಾ ಉಂಟಾ ಅದೆಲ್ಲ ನೋಡಲಿಕ್ಕೆ ಕೆಲವೊಮ್ಮೆ ನಮಗೆ ರೆಗ್ಯುಲರ್ ಫಾಲೋ ಅಪ್ ಹೇಳ್ತದೆ. ಬೇರೆ ಚೇಂಜಸ್ ಇದೆ, ಟ್ರೀಟ್ಮೆಂಟ್ ಬೇಕಂದ್ರೆ ನಮಗೆ ಇವಾಗ ಲೇಸರ್ ಟ್ರೀಟ್ಮೆಂಟ್ ಇದೆ, ಇಂಜೆಕ್ಷನ್ಸ್ ಕಣ್ಣಿನೊಳಗೆ ಇಂಜೆಕ್ಷನ್ ಕೊಡ್ಲಿಕ್ಕೆ ಆಗ್ತದೆ. ಬೇರೆ ಸರ್ಜರಿ ಕೂಡ ಇದೆ. ಸೊ ಬೇಸಿಕಲಿ ನಾವು ಇಂಜೆಕ್ಷನ್ಸ್ ಕೊಡುವುದು ಕಣ್ಣಿದು ನರದಲ್ಲಿ ಏನಾವುದು ನೀರಿದೆ ಅಲ್ಲ, ಏನಾದ್ರು ಪ್ರಾಬ್ಲಮ್ ಸ್ವೆಲ್ಲಿಂಗ್ ಆ ತರ ಇದ್ರೆ ಇಂಜೆಕ್ಷನ್ಸ್ ಕೊಡ್ಬೇಕು. ಬೇರೆ ನರದು ಸೈಡ್ ಅಲ್ಲಿ ಎಲ್ಲ ಏನಾದ್ರು ಚಿಕ್ಕ ತೂತ ಅಲ್ಲ ಟೇರ್ ಇದ್ರೆ ಲೇಸರ್ ಮಾಡಿ ಅದು ಕಂಟ್ರೋಲ್ ಆಗ್ತದೆ. ಬೇರೆ ಶುಗರ್ ಇದು ಜಾಸ್ತಿ ಚೇಂಜಸ್ ಇದ್ರೆ ಕೂಡ ನಮ್ಗೆ ಲೇಸರ್ ಎಲ್ಲ ಕೊಡ್ಬೇಕು. ಇನ್ನು ಇದ್ರಲ್ಲಿ ಏನು ಕಂಟ್ರೋಲ್ ಆಗೋದಿಲ್ಲ ಅಂದ್ರೆ ನಮ್ಗೆ ಸರ್ಜರಿ ಕೂಡ ಇದೆ. ಸೊ ಇವಾಗ ವಿಟ್ರಿಯೋರೆಟಿನಲ್ ಸರ್ಜರಿ ಎಲ್ಲ ತುಂಬಾ ಅಡ್ವಾನ್ಸ್ಡ್ ಇದೆ. ಸೊ ರಿಸಲ್ಟ್ಸ್ ಕೂಡ ಚೆನ್ನಾಗಿದೆ ಈಗ. ಎಸ್ ಮೇಡಮ್, ರೆಟಿನಾ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಿರಿ. ಬಟ್ ರೆಟಿನಾ ಸಮಸ್ಯೆ ಇದೆ ಅಂತ ಬಂದಾಗ ಜನರಿಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ವಿಚಾರ ಬರುತ್ತೆ. ಯಾಕಂದ್ರೆ ರೆಟಿನಾ ನಾವುಗಳು ಓದಿದ್ವಿ, ಟೆಕ್ಸ್ಟ್ ಬುಕ್ಗಳಲ್ಲಿ ನಾವು ನೋಡಿದ ನೆನಪು, ಜೊತೆಗೆ ತಾವು ಎಕ್ಸ್ಪ್ಲೇನ್ ಮಾಡಿದ್ರಿ ಮೇಡಮ್. ಎಸ್, ಬಟ್ ಪರ್ಫೆಕ್ಟ್ ನಾವು ಚೆನ್ನಾಗಿ ಕಾಣಬೇಕು, ಸರಿ ಕಾಣಬೇಕು, ಎದುರಲ್ಲಿ ಆಬ್ಜೆಕ್ಟ್ ಅಥವಾ ಪರಿಸರ, ರೆಟಿನಾ ಕರೆಕ್ಟ್ ಆಗಿರಬೇಕು ಅನ್ನುವಂಥ ವಿಚಾರ. ಆದರೆ ರೆಟಿನಾ ಪ್ರಾಬ್ಲಮ್ ಇದೆ, ಅಲ್ಲೇ ನಮಗೆ ಸಮಸ್ಯೆ ಇದೆ ಅಥವಾ ಅಲ್ಲೇ ನಮಗೆ ನರಗಳ ಸಮಸ್ಯೆ ಇದೆ ಅನ್ನೋದು ಗೊತ್ತಾಗುವುದು ಹೇಗೆ? ಅಂದ್ರೆ ಸಿಂಪ್ಟಮ್ಸ್ ಅಂದ್ರೆ ರೆಟಿನಾದಿಂದಲೇ ಪ್ರಾಬ್ಲಮ್ ಶುರುವಾಯ್ತಾ ಅಥವಾ ಬೇರೆ ಯಾವುದರಿಂದ ಪ್ರಾಬ್ಲಮ್ ಶುರುವಾಯ್ತಾ ಅನ್ನೋದು ಗೊತ್ತಾಗುವುದು ಹೇಗೆ? ಅಂದ್ರೆ ಸಿಂಪ್ಟಮ್ಸ್ ಏನಾದ್ರು ಇದೆಯಾ, ಗುಣಲಕ್ಷಣಗಳು ಏನಾದ್ರು ಇದೆಯಾ ರೆಟಿನಾದ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಮೇನ್ ಆನ್ಸರ್ ಅಂದ್ರೆ ಸಿಂಪ್ಟಮ್ಸ್ ಏನು ಇರೋದಿಲ್ಲ ಫಸ್ಟ್ ಸ್ಟೇಜಸ್ ಅಲ್ಲಿ ಮೆಜಾರಿಟಿ ಆಫ್ ರೆಟಿನಾ ಡಿಸೀಸಸ್. ಬಟ್ ಕಾಮನ್ ಆಗಿ ಇಲ್ಲಿ ಬರುವುದು ಕಂಪ್ಲೇಂಟ್ಸ್ ಅಂದ್ರೆ ರೆಟಿನಾ ಪ್ರಾಬ್ಲಮ್ ಇದ್ರೆ ಅವರಿಗೆ ಒಂದು ಬ್ಲಾಕ್ ಡಾಟ್ ತರ ಕಾಣ್ತದೆ, ಅಲ್ಲ ಸಡನ್ ಆಗಿ ಏನಾದ್ರು ಸಡನ್ ಬ್ಲಾಕ್ ಡಾಟ್ಸ್ ಜಾಸ್ತಿ ಬರ್ತದೆ, ಕೆಲವೊಮ್ಮೆ ಅದು ಬಲೆ ತರ ಕಾಣ್ತದೆ, ಆ ತರ ಏನಾದ್ರು ಇತ್ತು. ಬೇರೆ ಒಂದು ಮಿಂಚು ತರ ಫ್ಲಾಶಸ್ ಬರ್ತದೆ, ಸೊ ಸಡನ್ ಆಗಿ ಒಂದು ಮಿಂಚ್ ಬಂದ್ ಹೋಗಿ ಆ ತರ ಪ್ರಾಬ್ಲಮ್ ಇರಬಹುದು ಕೆಲವೊಮ್ಮೆ. ಬೇರೆ ಇನ್ನೊಂದು ಜನರಿಗೆ ಅವರಿಗೆ ಏನಾದ್ರು ನೋಡುವಾಗ ಸೆಂಟರ್ ಮಾತ್ರ ಬ್ಲರ್ ಇರ್ತದೆ, ಸೆಂಟರ್ ಅಲ್ಲಿ ಲೈನ್ಸ್ ಎಲ್ಲ ಸ್ವಲ್ಪ ವೇವಿ ತರ ಕಾಣ್ತದೆ, ಅದು ಕ್ಲಾರಿಟಿ ಹೋಗ್ತದೆ ಸೆಂಟರ್ದು ವಿಷನ್. ಬೇರೆ ಜನರಿಗೆ ಅದು ತುಂಬಾ ಪ್ರಾಬ್ಲಮ್ ಎಲ್ಲ ಇದ್ರೆ ಅದು ಕರ್ಟನ್ ಬಿದ್ದ ತರ ದೃಷ್ಟಿ ಕಮ್ಮಿ ಆಗ್ತಾನೆ ಇರ್ತದೆ. ಸೊ ದೀಸ್ ಆರ್ ದ ಸಿಂಪ್ಟಮ್ಸ್. ಬಟ್ ಅದು ಎಲ್ಲ ಟೈಮಲ್ಲಿ ಇರ್ಲಿಕ್ಕೆ ಚಾನ್ಸಸ್ ಇಲ್ಲ. ಸೊ ದೀಸ್ ಆರ್ ಮೋಸ್ಟ್ಲಿ ಟುವರ್ಡ್ಸ್ ಅಡ್ವಾನ್ಸ್ ಸ್ಟೇಜ್ ಆಫ್ ಡಿಸೀಸಸ್. ಸೊ ಅದೇ ಹಾಗಿದ್ದಾಗ ಅದೇ ನೀವು ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಿ, ಇದಕ್ಕೆ ಡೈಲೇಟ್ ಎಲ್ಲ ಮಾಡ್ತೀರಾ ಅನ್ನೋಂಥದ್ದು. ಸೊ ಆವಾಗ ಸಮಸ್ಯೆಗಳು ಬರುತ್ತೆ, ಕಣ್ಣು ಸರಿಯಾಗಿ ಕಾಣಲ್ಲ, ಮಂಜಾಗುತ್ತೆ ಅನ್ನೋಂಥ ವಿಚಾರವನ್ನ ಹೇಳ್ತಾರೆ. ಸೊ ಅದು ಯಾಕೆ ಮಾಡ್ತೀರಾ, ಅದು ಹೇಗೆ ಅನ್ನೋಂಥದ್ದು?
ಇದೇ ಒಂದು ಪ್ರಶ್ನೆ ಸುಮಾರು ಜನಕ್ಕೆ ಇದೆ, ಯಾಕೆ ಡ್ರಾಪ್ಸ್ ಆಗ್ತದೆ ಅಂದ್ರೆ ನಾರ್ಮಲ್ ಆಗಿ ನೋಡುವಾಗ ನಮ್ಗೆ ನರದಲ್ಲಿ ಇಲ್ಲಿ ಸೆಂಟರ್ ಪೋರ್ಷನ್ ಮಾತ್ರ ಕಾಣ್ತದೆ, ಡ್ರಾಪ್ಸ್ ಏನು ಹಾಕೋದಿಲ್ಲ ಅಂದ್ರೆ ನಮ್ಗೆ ಸೆಂಟ್ರಲ್ ಕಾಣ್ತದೆ. ಸೊ ಸೆಂಟ್ರಲ್ ರೆಟಿನಾ ಹೇಗೆ ಉಂಟು ಅದು ಗೊತ್ತಾಗ್ತದೆ. ಬಟ್ ಕೆಲವೊಮ್ಮೆ ಸೈಡ್ಸ್ ಅಲ್ಲಿ ಪ್ರಾಬ್ಲಮ್ ಇದ್ರೆ ನಮ್ಗೆ ಇದು ಓಪನಿಂಗ್ ಪ್ಯೂಪಲ್ ಹೇಳ್ತದೆ ನಾವು, ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಮಾತ್ರ ನಮ್ಗೆ ಇಷ್ಟು ಏರಿಯಾ ಕಾಣ್ತದೆ, ಇಲ್ಲಾಂದ್ರೆ ಜಸ್ಟ್ ಸೆಂಟರ್ ಮಾತ್ರ. ಸೊ ನರದ ಪ್ರಾಬ್ಲಮ್ ಇಟ್ ಕ್ಯಾನ್ ಹ್ಯಾಪನ್ ಎಟ್ ಎನಿ ಪ್ಲೇಸ್ ಇನ್ ದ ರೆಟಿನಾ. ಅದಕ್ಕೆ ಡೈಲೇಟಿಂಗ್ ಡ್ರಾಪ್ಸ್ ಹಾಕಿ ಪೂರ ನರ ಚೆಕ್ ಮಾಡುವಾಗ ಮಾತ್ರ ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗ್ತದೆ. ಸೊ ಬೇರೆ ಒಂದು ಡೈಲೇಟಿಂಗ್ ಡ್ರಾಪ್ಸ್ ಇದು ಎಫೆಕ್ಟ್ ಅಷ್ಟು ಪರ್ಮನೆಂಟ್ ಅಲ್ಲ, ದಟ್ ಟೆಂಪರರಿ. ಒಂದು 3 to 4 hours ಅಲ್ಲಿ ಫುಲ್ ನಾರ್ಮಲ್ ಆಗಿ ಕ್ಲಿಯರ್ ಆಗ್ತದೆ. ಓಕೆ ಓಕೆ. ಈಗ ಕೆಟ್ರಾಕ್ಟ್ ಪ್ರಾಬ್ಲಮ್ಗೆ ಇದಕ್ಕೆ ಆರ್ಟಿಫಿಷಿಯಲ್ ಲೆನ್ಸ್ ಆಪ್ಷನ್ಸ್ ಇದೆ. ಸೊ ಹಾಗಿದ್ದಾಗ ರೆಟಿನಾ ಹಾಳಾಯಿತು, ಪ್ರಾಬ್ಲಮ್ ಆಯಿತು ಅಂತ ಬಂದಾಗ ಅದಕ್ಕೆ ಏನಾದರೂ ರಿಪ್ಲೇಸ್ಮೆಂಟ್ ಇದೆಯಾ ಅಂತ ಹೇಳಿ ಮೇಡಮ್, ಹೇಗೆ? ರೆಟಿನಾಗೆ ಇದುವರೆಗೆ ಏನು ರಿಪ್ಲೇಸ್ಮೆಂಟ್ ಇಲ್ಲ. ಓಕೆ. ಸೊ ರೆಟಿನಾದು ಟ್ರೀಟ್ಮೆಂಟ್ ಅಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಿವೆನ್ಷನ್. ಓಕೆ. ಸೊ ಅದಕ್ಕೆ ನಾವು ಹೇಳ್ತದೆ ವರ್ಷಕ್ಕೊಮ್ಮೆ ಟೈಮ್ ರೆಟಿನಾ ಎಕ್ಸಾಮಿನೇಷನ್ ಬೇಕು ಆಯ್ತಾ. ಪ್ರಿವೆನ್ಷನ್ ಸರಿ ಇದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅರ್ಲಿ ಆಗಿ ಮ್ಯಾನೇಜ್ ಮಾಡಬೇಕು. ಸೊ ಅರ್ಲಿ ಮ್ಯಾನೇಜ್ಮೆಂಟ್ ಇದ್ರೆ ನಮ್ಗೆ ವಿಶ್ವಲ್ ರಿಕವರಿ ಕೂಡ ಬೆಟರ್ ಆಗ್ತದೆ. ಸೊ ವಿ ಹ್ಯಾವ್ ಅ ಪ್ರಾವರ್ಬ್ ಇನ್ ಇಂಗ್ಲಿಷ್, a stitch in time saves 9, right? Correct. So the same thing happens with retina. So ಏನಾದ್ರು ಪ್ರಾಬ್ಲಮ್ ಇದ್ರೆ early stage ಅಲ್ಲಿ if we diagnose, early immediate treatment ಮಾಡಿದಂದ್ರೆ visual recovery will be much better. ಅದು ನಮ್ಗೆ ಅದು ಮೇಂಟೈನ್ ಮಾಡಕ್ಕಾಗ್ತದೆ, ಸ್ಟೆಬಿಲೈಸ್ ಮಾಡಕ್ಕಾಗ್ತದೆ ರೆಟಿನಾ. ಬಟ್ ಅದು ತುಂಬಾ ಡಿಲೇ ಆಗಿ ನಿಮ್ಗೆ ಸಿಂಪ್ಟಮ್ಸ್ ಎಲ್ಲ ಬಂದು ಆಮೇಲೆ ನೋಡುವಾಗ ಅದು ಅಡ್ವಾನ್ಸ್ಡ್ ಸ್ಟೇಜ್ ಅಲ್ಲಿ ಇರ್ಬೋದು ಅದು ರೆಟಿನಾದು ಪ್ರಾಬ್ಲಮ್. ಸೊ ಆ ಟೈಮಲ್ಲಿ ನಮ್ಗೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಕೂಡ ದೊಡ್ಡದಾಗಬೇಕು, ಅಂದ್ರೆ ಸರ್ಜರಿ ಬೇಕಾಗ್ತದೆ ಆ ತರ. ಓಕೆ. ಪ್ರಿವೆನ್ಷನ್ ಅಂತ ಬೆಸ್ಟ್ ಅಂತ ಹೇಳ್ತೀವಿ. ಪ್ರಿವೆನ್ಷನ್ ರೆಟಿನಾದಲ್ಲಿ ಪ್ರಿವೆನ್ಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಓಕೆ. ಟೋಟಲಿ ಒಂದು ಹೇಳ್ಬೇಕಂತ ಹೇಳಿದ್ರೆ ಈಗ ಕಣ್ಣನ್ನ ನಾವು ಈಗ ಹೇಳಿದ್ರಿ ಬರೋದಕ್ಕಿಂತ ಮೊದಲೇ ನಾವು ಪ್ರಿವೆನ್ಷನ್ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಅಲರ್ಟ್ ಆಗಿ ಇಟ್ಕೊಂಡ್ರೆ ಒಳ್ಳೇದು ಅನ್ನೋದು. ಹೇಗೆ ಅಲರ್ಟ್ ಆಗಿ ಇಟ್ಕೊಳ್ಬಹುದು ನಾವುಗಳು, ಅಂದ್ರೆ ಕಣ್ಣು ಹಾಳಾಗದ ರೀತಿಯಲ್ಲಿ, ಅಥವಾ ನಮ್ಮ ಒಂದು ಪ್ರೈಮರಿ ನಾವು ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ? ಏನಾದ್ರು ಟಿಪ್ಸ್ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ, ಏನ್ ಹೇಳ್ತೀರಿ? ಸೊ ನನ್ನ ಕಡೆಯಿಂದ ನೀವು ಅದು ರೆಗ್ಯುಲರ್ ಆಗಿ ವರ್ಷಕ್ಕೊಮ್ಮೆ ಟೈಮ್ ಚೆಕ್ ಮಾಡಬೇಕು. ಬೇರೆ ಏನು ಸಮಸ್ಯೆ ಇಲ್ಲದಿದ್ರೆ ಏನು ಸಮಸ್ಯೆ ಅಂದ್ರೆ ನಮ್ಗೆ ಸಿಸ್ಟಮಿಕ್ ಆಗಿ BP ಶುಗರ್ ಇದ್ರೆ ಕಣ್ಣಿದು ನರದಲ್ಲಿ ಚೇಂಜಸ್ ಬರ್ತದೆ. ಕೆಲವೊಮ್ಮೆ ಶುಗರ್ ಇದ್ರೆ ಅವರು ಪುನಃ ಚೆಕ್ ಮಾಡೋದಿಲ್ಲ. ಬಟ್ ನಾವು ನರ ನೋಡುವಾಗ ನರದಲ್ಲಿ ಜಾಸ್ತಿ ಚೇಂಜಸ್ ಇದ್ರೆ ನಾವು ಹೇಳ್ತೇವೆ ನಿಮ್ದು ಶುಗರ್ ಕಂಟ್ರೋಲ್ ಇಲ್ಲ ಅಲ್ಲ. ಕೆಲವೊಮ್ಮೆ ಇದು ನೆಕ್ ವೆಸಲ್ಸ್ ಅಲ್ಲಿ ಬ್ಲಾಕ್ ಇದ್ರೆ ಅದು ಕೂಡ ನರದು ಟೆಸ್ಟ್ ಅಲ್ಲಿ ನಮ್ಗೆ ಗೊತ್ತಾಗ್ತದೆ. ಸೊ ಆಮೇಲೆ ಅವರದು ಡೋಪ್ಲರ್ ಎಲ್ಲ ಮಾಡುವಾಗ ಅದಿಂದು ಚೇಂಜಸ್ ಕೂಡ ಗೊತ್ತಾಗ್ತದೆ. ಸೊ ಈಗ ನರದು ಪ್ರಾಬ್ಲಮ್ ಕೆಲವೊಮ್ಮೆ ಜೆನೆಟಿಕ್ ಆಗಿ ಪ್ರಾಬ್ಲಮ್ಸ್ ಇದೆ. ಸೊ ಅದಕ್ಕೆ ನಮ್ಗೆ ಅಷ್ಟು ಟ್ರೀಟ್ಮೆಂಟ್ ಆಪ್ಷನ್ಸ್ ಸದ್ಯಕ್ಕಿಲ್ಲ, ಬಟ್ ಜೆನೆಟಿಕ್ ಸ್ಟಡೀಸ್ ಎಲ್ಲ ಹೋಗ್ತಾ ಉಂಟು. ಸೊ ಅದಕ್ಕೆ ನಮ್ಗೆ ಏನ್ ಮಾಡ್ಬೇಕು ಇವಾಗ ಅಂದ್ರೆ ಲೋ ವಿಷನ್ ಏಡ್ಸ್ ಒಂದು ಇದೆ. ಅದು ನಾರ್ಮಲ್ ಈ ತರ ಜೆನೆಟಿಕ್ ಪ್ರಾಬ್ಲಮ್ಸ್ ಇದ್ರೆ ಅವರಿಗೆ ನಾರ್ಮಲ್ ಕನ್ನಡಕದಲ್ಲಿ ಕ್ಲಿಯರ್ ಕಾಣೋದಿಲ್ಲ. ಸೊ ವಿ ಹ್ಯಾವ್ ಅನ್ ಆಪ್ಷನ್ ಆಫ್ ಲೋ ವಿಷನ್ ಏಡ್ಸ್. ಇಲ್ಲಿ ವಿ ಗಿವ್ ದ ಆಪ್ಷನ್ಸ್ ಆಫ್ ಲೋ ವಿಷನ್ ಏಡ್ಸ್. ಅವರು ಬಂತು ಅದು ಟ್ರಯಲ್ ಮಾಡಿ ಡಿಫ್ರೆಂಟ್ ಟೈಪ್ಸ್ ಲೋ ವಿಷನ್ ಏಡ್ಸ್. ಅದು ಕೆಲವೊಮ್ಮೆ ದೂರದೃಷ್ಟಿ ಬೇಕಾಗ್ತದೆ, ಕೆಲವೊಮ್ಮೆ ಇಂಟರ್ಮೀಡಿಯೇಟ್, ಕೆಲವೊಮ್ಮೆ ಹತ್ತಿರದು. ಸೊ ಅದಕ್ಕೆ ಒಂದೊಂದು ಟೈಪಿಗೆ ಒಂದೊಂದು ಲೋ ವಿಷನ್ ಏಡ್ಸ್ ಇದೆ. ಸೊ ವಿ ಪ್ರೊವೈಡ್ ದ್ಯಾಟ್ ಆಲ್ಸೋ. ಸೊ ಆ ತರ ಪೇಷಂಟ್ಸಿಗೆ ಅಷ್ಟು ಇಂಪ್ರೂವ್ಮೆಂಟ್, ಜೆನೆಟಿಕ್ ಡಿಸೀಸ್ಗೆ ಅಷ್ಟು ಇಂಪ್ರೂವ್ಮೆಂಟ್ ಇಲ್ಲ ಅಂದ್ರೆ ವಿ ನೀಡ್ ಟು ಸಪೋರ್ಟ್ ದೆಮ್. ಸೊ ಅದು ಸಪೋರ್ಟಿವ್ ರಿಹ್ಯಾಬಿಲಿಟೇಷನ್ ಕೂಡ ಇಲ್ಲಿ ಮಾಡ್ತಾ ಉಂಟು. ಲೋ ವಿಷನ್ ಏಡ್ಸ್ ಕೊಡ್ತದೆ. ಬೇರೆ ವಿ ಹೆಲ್ಪ್ ದಮ್ ವಿತ್ ಜೆನೆಟಿಕ್ ಟೆಸ್ಟಿಂಗ್ ಆಲ್ಸೋ. ಓಕೆ, ಎಸ್. ಇದು ಡಾಕ್ಟರ್ ದೀಪ್ತಾ ರಾಜನ್ ಮೇಡಮ್ ಅವರು, ಮೆಡಿಕಲ್ ರೆಟಿನಾ ಎಕ್ಸ್ಪರ್ಟ್ಸ್. ನಮ್ಮ ಕಣ್ಣಿನಗೆ ರೆಟಿನಾ ಎಷ್ಟು ಎಫೆಕ್ಟಿವ್ ಆ್ಯಂಡ್ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ, ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅದನ್ನು ಕಂಪ್ಲೀಟ್ ಆಗಿ ಹೇಳಿಕೊಟ್ರು. ವೆರಿ ಇನ್ಫಾರ್ಮೇಟಿವ್ ಮೇಡಮ್. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಂಪೂರ್ಣವಾಗಿ ಹಾಸ್ಪಿಟಲ್ನ ಚಿತ್ರಣ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇಲ್ಲಿ ತನಕ 3 ಡಾಕ್ಟರ್ಸ್ ಜೊತೆಗೆ ಇಲ್ಲಿ ಬಂದಂತಹ ಜೊತೆಗೆ ಅವರ ಒಂದು ದೃಷ್ಟಿಯನ್ನು ಮತ್ತೆ ಪಡೆದುಕೊಂಡು ಖುಷಿಯಲ್ಲಿ ಜೀವನ ಮಾಡ್ತಾ ಇರೋರು ಅವ್ರ ಜೊತೆ ಮಾತಾಡಿದ್ದೇವೆ. ತಾವುಗಳು ಕೇಳ್ತಾ ಇರೋದು ಇಷ್ಟೇ, ಖರ್ಚಿ ತಾವು ಇಡೆಪೋಂಡ ಎಂಚ ರೇಟ್ ಉಪ್ಪು, ಕಣ್ಣು ಬೇನೆ ಉಂಡು ಅಥವಾ ದೃಷ್ಟಿ ತೋಜ್ಜಿ ಸರಿ, ಬಟ್ ರೇಟ್ ಎಂಚೊಪ್ಪು ಅನ್ನುವಂತಹ ಪ್ರಶ್ನೆಗಳಿದೆ. ಸೊ ಆ ಪ್ರಶ್ನೆಗಳಿಗೆ ಉತ್ತರವನ್ನ ನಮ್ಮ ಜೊತೆ ಡಾಕ್ಟರ್ ಸಂಗಮೇಶ್ವರ ಸರ್ ಕೊಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿಯ ಸೆಂಟರ್ ಹೆಡ್ ಜೊತೆಗೆ ಆಪರೇಷನ್ಸ್ ಮ್ಯಾನೇಜರ್ ಆಲ್ಸೋ. ಡಾಕ್ಟರ್ ಸಂಗಮೇಶ್ವರ ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ ಸರ್? ಆರಾಮ ಸರ್, ಸೌಖ್ಯ. ನಮ್ಮ ಉಡ್ದಾರೆ ನೀರು ಓಕೆ, ಸಂಗಮೇಶ್ವರ್ ಸರ್. ಸೊ ಫುಲ್ ಹಾಸ್ಪಿಟಲ್ ತಿರ್ಗಿಯ ಸರ್, ಬಾರಿ ಶೋಕದ ಹಾಸ್ಪಿಟಲ್.
ಮ್ಯಾಂಗ್ಳೂರ್ ಓಲಾ ತೂತು ಜೈಡೆ ಮುಟ್ಟಲ್ಲ ದಯಪನಗ ಚೆನ್ನೈಡ್ ಬ್ರ್ಯಾಂಡ್ ನಿಕಲ್ಲ ಮೈನ್ ಆಫೀಸ್ ಉಪ್ಪುನ್ ಚೆನ್ನೈಡ್ ಸೊ ಇಡೀ ನಮ್ಮ ನೇಷನ್ ವೈಡ್ ಅಗರ್ವಾಲ್ ಈತ ಪುದರ್ ಪೋತಿ ನಂಚಿನ ಹಾಸ್ಪಿಟಲ್ ಯಾನ್ ಡಾಕ್ಟರ್ ಪಾತೇರಿಯ ಅಲ್ಟಿಮೇಟ್ ಒಂಜಿ ವಿಚಾರ ಎಂಜ ಬನ್ನಗ ಪ್ರೈಸ್ ಎಂಚೊಪ್ಪುಂಡು ರೇಟ್ ಎಂಚೊಪ್ಪುಂಡು ಪನ್ನೊಂಜಿನ ಮೈಂಡ್ ಸೆಟ್ ಜನಕ್ಕೆ ಬರ್ಬೋದು ದಯಪನ ಇದೇನ್ ಪುರ ತೂನ ಕೊರ ಪೋಡಿವೇರು ಅಂದತೆ ಓಕೆ ದಾವನ್ ಪರ್ ಸರ್ ಸೊ ಒಂದು ಅಗರ್ವಾಲ್ಸ್ ಬತ್ತದು ಆಲ್ಮೋಸ್ಟ್ 7 decades ದ ಸ್ಟಾರ್ಟ್ ಆತಿನ ಚೆನ್ನೈ ಸ್ಟಾರ್ಟ್ ಆತಿನ ಬ್ರ್ಯಾಂಡ್ ಓಕೆ ಇತ್ತೆ ಮಂಗಳೂರಿಗೆ ಬತ್ತದು ಒಂಜಿ ವರ್ಷ ಅಂಡ್ ಆತೆ ಲಾಸ್ಟ್ ಇಯರ್ ಮೇಡ್ ಎಂಕ್ಲು ಶುರು ಮಲ್ತೇನೆ 1 year ಮೇಡ್ ಇತ್ತೆ ಈ ಶೂಟಿಂಗ್ ಮಲ್ತಂದ್ರೆ 1 year ಆನಿವರ್ಸರಿಗೆ ಸೊ ಒಂದು ಪೂರ ಬುಡ್ದು ಇತ್ತೆ ಪ್ರೈಸ್ ಲೆಕ್ಕ ಒಂಜಿ ಕ್ವಶನ್ ಕರೆಕ್ಟ್ ಕ್ವಶನ್ ಕೇಂದ್ರ ಮುಲ್ಪ ಬೇಸಿಕ್ ಪಂಡ 10,000 ಒಂಜಿ ಕ್ಯಾಟ್ರಾಕ್ಟ್ ಸರ್ಜರಿ 9999 ಒಂಜಿ ಕ್ಯಾಟ್ರಾಕ್ಟ್ ಸರ್ಜರಿ ಆಪುಂಡು ಓಕೆ 15,000 ಕ್ಯಾಟ್ರಾಕ್ಟ್ ಸರ್ಜರಿ ಆಪುಂಡು ಈ ಆಲ್ಮೋಸ್ಟ್ 1.5 lakh ಮುಟ್ಟಲ ಒಂಜಿ ಸರ್ಜರಿ ಆಪ್ಷನ್ಸ್ ಉಂಡು ಆರ್ ಏಂಚ ಲೆನ್ಸ್ ಸೆಲೆಕ್ಟ್ ಮಾಡ್ತಾರೋ ಅಂಚ ಅರಗ ಆಪ್ಷನ್ಸ್ ತೆಕ್ಕೊಂಡು ಎಂಕ್ಲೊಟ್ಟಿಗೆ ESI ಆಪ್ಷನ್ ಲ ಉಂಡು ಕ್ಯಾಶ್ ಆಪ್ಷನ್ ಲ ಉಂಡು ಬೊಕ್ಕ ಇನ್ಶೂರೆನ್ಸ್ ಲ ಉಂಡು ಒಂದು ಪೂರ ಆಪ್ಷನ್ ಉಂಡು ಮೂಲು ಹಾಸ್ಪಿಟಲ್ ಓಕೆ ಓಕೆ ಸೊ ಅಂಚ ರೀಸನೇಬಲ್ ರೇಟೆಡ್ ಉಂಡು ಅತೆ ಅಂದಂದು ಪೂರ ರೀಸನೇಬಲ್ ರೇಟೆಡ್ ಉಂಡು ಪೂರಕ್ಲೆಗ್ ಎಂಕ್ಲ ಚಿಕಿತ್ಸೆಗೆ ಅವಕಾಶ ಕೊಡ್ತಿಲಕ್ಕ ಹೈ ರೇಂಜ್ ಆಪ್ಷನ್ಸ್ ಉಂಡು ಬೊಕ್ಕ ಲೋ ರೇಂಜ್ ಆಪ್ಷನ್ಸ್ ಲ ಉಂಡು ಓಕೆ ಓಕೆ ನನ್ನ ಉದ್ದೇಶ ಇಷ್ಟೇ ಯಾಕಂದ್ರೆ ಬರ್ಬೇಕು ಯಾರಿಗೂ ಉಪಯೋಗ ಆಗ್ಬೇಕು ಖುಷಿ ಆಗ್ಬೇಕು ಯಾಕಂದ್ರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಕೂಡ ಅದೇ ನಾನು ಆಗ್ಲೇ ಹೇಳಿದಾಗೆ ಒಂದು ಗೊತ್ತಾಯ್ತು 2-3 ಜನರಿಗೆ ಉಪಯೋಗ ಆಗಿದೆ ಅಂತ ಹೇಳಿ ಸೊ ಹಾಗಿದ್ದಾಗ ನಾನು ಫೈನಲ್ ಅಲ್ಟಿಮೇಟ್ ಇದೆಲ್ಲ ಹೇಳಿದ್ಮೇಲೆ ರೇಟ್ ಕೂಡ ಹೇಳಬೇಕಲ್ವಾ ಎಲ್ಲ ಎಂಕ್ನರ ಬಲ್ಯತ ಅಂತ ಹೇಳಿ ಸೊ ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ಒಬ್ರು ನಾವೊಂದು ಹಾಸ್ಪಿಟಲ್ಗೆ ಹೋಗ್ತೀವಿ ಅಲ್ಲಿ ನೇರವಾಗಿ ಪ್ರೈಸ್ ಲಿಸ್ಟ್ ನಾವು ಹೇಳ್ತೀವಿ ಅಂತ ಬಂದಾಗ ನಿಜವಾಗ್ಲೂ ಅಲ್ಲಿ ಪ್ರಾಮಾಣಿಕತೆ ಇದೆ ನೋಡೋಣ ಸೊ ಅದನ್ನ ಸಂಗಮೇಶ್ವರ್ ಸರ್ ಹೇಳಿದ್ದಾರೆ ಸೊ ಹಾಗಿದ್ದಾಗ ತಮ್ಮಲ್ಲಿ ದೃಷ್ಟಿಯ ಸಮಸ್ಯೆಗಳು ಇದೆ ಅಂತ ಬಂದಾಗ ತಾವು ನೇರವಾಗಿ ಕಣ್ಮುಚ್ಚಿಕೊಂಡು ಧೈರ್ಯವಾಗಿ ನಮ್ಮ ಪಂಪಲ್ನಲ್ಲಿರುವಂತಹ ಡಾಕ್ಟರ್ ಅಗರ್ವಾಲ್ ಈ ಹಾಸ್ಪಿಟಲ್ಗೆ ತಾವುಗಳು ಬರ್ಬೋದು ಒಂದು ಟ್ರೈ ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಬಂದು ನೋಡಿ ನಿಮಗೆ ಓಕೆ ಅಂತ ಹೇಳಿದ್ರೆ ಎಸ್ ತಮ್ಮ ಸರ್ವಿಸ್ ಅನ್ನು ತೆಗೆದುಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಬೇಡ ಪರವಾಗಿಲ್ಲ ತಮ್ಗಳಿಗೆ ಬಹಳಷ್ಟು ಆಪ್ಷನ್ಸ್ಗಳಿವೆ ಸೊ ಹಾಗಿದ್ದಾಗ ನನ್ನ ಒಂದು ಪ್ರಾಮಾಣಿಕವಾಗಿರುವಂಥ ಉದ್ದೇಶ ಸೊ ಒಳ್ಳೆಯವರಿಗೆ ಅವತ್ತು ಕೂಡ ಒಳ್ಳೆಯದೇ ಆಗಬೇಕು ಸೊ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಉದ್ದೇಶ ಇಡೀ ದೇಶದಾದ್ಯಂತ ಅಗರ್ವಾಲ್ ಹಾಸ್ಪಿಟಲ್ ಇದೆ ಆದರೆ ನಮ್ಮ ಮಂಗಳೂರಿಗೆ ಬಂದಿದೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಇದರ ಸೌಲಭ್ಯವನ್ನು ತಾವುಗಳು ಕೂಡ ಪಡೆದುಕೊಳ್ಬೇಕು ಇದನ್ನು ನೋಡಿದಾಗ ತಮ್ಗಳಿಗೆ ಒಂದು ಬೇರೆ ರೀತಿಯ ಭಾವನೆ ಬರ್ಬೋದು ಅದು ಬರಲ್ಲ ಯಾಕಂದ್ರೆ ಇವರ ಬ್ರ್ಯಾಂಡ್ ಇರುವಂತದೇ ರೀತಿ ಸೊ ಆ ಬ್ರ್ಯಾಂಡ್ ಅಲ್ಲಿ ಕಾಂಪ್ರಮೈಸ್ ಮಾಡಲ್ಲ ಅದೇ ರೀತಿ ಪೇಷಂಟ್ಗಳು ಅಂತ ಬಂದಾಗ ಅವರನ್ನ ಅದೇ ರೀತಿ ಸ್ನೇಹಿತರ ರೀತಿಯಲ್ಲಿ ಇವುಗಳು ನೋಡ್ಕೊಳ್ತಾರೆ ನನಗೂ ಕೂಡ ಅನುಭವ ಆಗಿದೆ ಸೊ ಆಗಿದ್ದಾಗ ಪ್ರೊಫೆಸರ್ BA ವಿವೇಕ್ ರಾಯ್ ಸರ್ ಕೂಡ ಹೇಳಿದ್ದಾರೆ ಸೊ ಆಗಿದ್ದಾಗ ಬನ್ನಿ ಒಂದ್ಸಲ ಅನುಭವವನ್ನ ಪಡೆದುಕೊಳ್ಳಿ ತಮ್ಮ ಸಮಸ್ಯೆಗಳು ಪರಿಹಾರ ಆಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೆದಾಗ್ಲಿ ಸರ್ವೇ ಜನ ಸುಖಿನ ಭವಂತು ಥ್ಯಾಂಕ್ ಯು